ಭಾರತೀಯ ಜನತಾ ಪಾರ್ಟಿಯ ನರೇಂದ್ರ ಮೋದಿಯ ನೇತೃತ್ವದ ಸರ್ಕಾರ ಅಧಿಕಾರಕ್ಕೆ ಬಂತು. ಅಧಿಕಾರ ತಗೊಂಡಾಗ ನರೇಂದ್ರ ಮೋದಿ ಅವರು ಒಂದು ಉದ್ಘೋಷವನ್ನ ಮಾಡಿದರು. ಸಬ್ಕಾ ಸಾಥ್ ಸಬ್ಕಾ ವಿಕಾಸ್. ಈ ಆಧಾರದಲ್ಲಿ ಬಡವರ ಕಲ್ಯಾಣ ನನ್ನ ಗುರಿ ಅನ್ನತಕ್ಕಂಥ ಚಿಂತನೆಯ ಆಧಾರದಲ್ಲಿ 2014ರಲ್ಲಿ ಪ್ರಧಾನಮಂತ್ರಿಯಾಗಿ ಪ್ರತಿಜ್ಞೆ ಸ್ವೀಕಾರ ಆಯಿತು. 9 ವರ್ಷಗಳ ಕಾಲ ಈ ದೇಶದ ಆಡಳಿತ ನರೇಂದ್ರ ಮೋದಿ ಅವರಲ್ಲಿದೆ. 9ನೇ ವರ್ಷ ಆಡಳಿತ ನಡೀತಾ ಇದೆ. ಮುಂದಿನ ದಿನಗಳಲ್ಲಿ ದೇಶದಲ್ಲಿ ವಿಚಾರಗಳನ್ನು ಮಂಡಿಸಬೇಕಿದ್ದಾರೆ. ಹಿಂದೆ ನಾವು 2 ಉಲ್ಲೇಖಗಳನ್ನು ಮಾಡ್ತೀವಿ. ಕ್ರಿಸ್ತ ಶಕ ಕ್ರಿಸ್ತ ಪೂರ್ವ, ಸ್ವಾತಂತ್ರ್ಯ ನಂತರ ಸ್ವಾತಂತ್ರ್ಯ ಪೂರ್ವ ಅನ್ನುವಂಥ ಉದ್ಘೋಷಗಳು ಈ ದೇಶದಲ್ಲಿ ನಡೀತಿದೆ. ಆದರೆ ಪರಿವರ್ತನೆಯ ಭಾರತದಲ್ಲಿ ಮುಂದಿನ ದಿನಗಳಲ್ಲಿ 2014ರ ಹಿಂದೆ 14ರ ನಂತರ ಅನ್ನತಕ್ಕಂಥ ಉಲ್ಲೇಖಗಳಾಗ್ತವೆ. ಇಡೀ ದೇಶದಲ್ಲಿ ಒಂದು ಪರಿವರ್ತನೆ ಯುಗ ಪ್ರಾರಂಭ ಆಗಿದೆ ನರೇಂದ್ರ ಮೋದಿ ಅವರ ಆಡಳಿತ. ಒಂದು ಕಾಲಘಟ್ಟದಲ್ಲಿ ಈ ದೇಶದಲ್ಲಿ ಚುನಾವಣೆಗಳು ಬಂದಾಗ ಈ ದೇಶದ ಪಾರ್ಟಿಗಳು, ಪ್ರಧಾನಮಂತ್ರಿ ಅಭ್ಯರ್ಥಿಗಳು ಅಧಿಕಾರವನ್ನ ಕೊಟ್ಟಾಗ ನಾವು ಭಾರತವನ್ನ ಸಿಂಗಾಪುರ ಮಾಡ್ತೀವಿ, ಭಾರತವನ್ನ ಅಮೆರಿಕ ಮಾಡ್ತೀವಿ ಅನ್ನುವಂಥ ಉಲ್ಲೇಖಗಳನ್ನು ಮಾಡ್ತಿದ್ರು. ಆದರೆ ಇವತ್ತು ಪರಿವರ್ತನೆ ಆಗಿದೆ. ಅಮೆರಿಕದಲ್ಲಿ ಚುನಾವಣೆಗಳು ಬಂದಾಗ ಹೇಳ್ತಾರೆ, ಅಮೆರಿಕದಲ್ಲಿ ನರೇಂದ್ರ ಮೋದಿಯ ಆಡಳಿತವನ್ನು ತರ್ತೀವಿ ಅಂತ ಅಲ್ಲಿ ಅಧ್ಯಕ್ಷೀಯ ಅಭ್ಯರ್ಥಿಗಳು ಉಲ್ಲೇಖ ಮಾಡಿದ್ದನ್ನು ನಾವು ಕಂಡಿದ್ದೀವಿ. ಹೇಳಿದ್ರೆ ಇವತ್ತು ಜಗತ್ತು ಭಾರತದ ಕಡೆಗೆ ನೋಡ್ತಾ ಇದೆ. ಹಾಗಾಗಿ 4 ರೀತಿಯಲ್ಲಿ ಭಾರತ ಪರಿವರ್ತನೆ. ಒಂದು ಅಭಿವೃದ್ಧಿಶೀಲ ಭಾರತ, 2ನೇದು ಸಾಂಸ್ಕೃತಿಕ ಭಾರತ, 3ನೇದು ಸ್ವಾಭಿಮಾನಿ ಭಾರತ, 4ನೇದು ಸ್ವಾವಲಂಬಿ ಭಾರತ. ಹೀಗೆ 4 ವಿಧದಲ್ಲಿ ಭಾರತ ಪರಿವರ್ತನೆ ಆಗಿದೆ. ಸ್ವಾಮಿ ವಿವೇಕಾನಂದರು ಕಂಡಿರುವ 150 ವರ್ಷಗಳ ಹಿಂದೆ ಉಲ್ಲೇಖ ಮಾಡಿರುವ ಭಾರತ, ಜಗದ್ಗುರು ಭಾರತ ನಿರ್ಮಾಣ ಆಗ್ತಾ ಇದೆ. ಹಾಗಾಗಿ ಇವತ್ತು ಜಗತ್ತಿನ ಎಲ್ಲ ಜನ ಭಾರತದ ಕಡೆಗೆ ನೋಡ್ತಾ ಇದ್ದಾರೆ. ಭಾರತ ಸಮಸ್ಯೆಗಳು ಬಂದಾಗ ಭಾರತದ ಕಡೆಗೆ ಕಣ್ತೆರೆದು ಕೈ ಚಾಚಿ ಕೇಳುವಂಥ ಕಾಲಘಟ್ಟಕ್ಕೆ ಭಾರತ ಎದ್ದು ನಿಂತಿದೆ. ಹಾಗಾಗಿ ಇವತ್ತು ಬೇರೆ ಬೇರೆ ದೇಶಗಳ ಜನನಾಯಕರು ಹೇಳ್ತಾ ಇದ್ದಾರೆ, ಮುಂದಿನ ದಿನಗಳಲ್ಲಿ ಜಗತ್ತಿನ ನಾಯಕತ್ವವನ್ನು ಭಾರತ ವಹಿಸ್ಕೊಳ್ಬೇಕು. ಜಗತ್ತಿನ ಎತ್ತರಕ್ಕೆ ನರೇಂದ್ರ ಮೋದಿ ಏರಿದ್ದಾರೆ ಅನ್ನುವಂಥದ್ದನ್ನು ನಾವು ಮಾತ್ರ ಅಲ್ಲ, ಬೇರೆ ಬೇರೆ ದೇಶದ ಜನ ಹೇಳುವಂಥದ್ದನ್ನು ಕೇಳಿದ್ದೀವಿ. ಹಾಗಾಗಿ ಇವತ್ತು ನಮ್ಮದು ಒಂದು ಕಾಲಘಟ್ಟದಲ್ಲಿ ಇಲ್ಲಿ 3 ವಿಚಾರಗಳು ಹೆಚ್ಚಿತ್ತು. ಒಂದು ಪರಿವಾರವಾದ, ಇನ್ನೊಂದು ಕುಟುಂಬವಾದ. ಈ 2ನ್ನು ಮೀರಿ ಈಗ ವಿಕಾಸವಾದ ಪ್ರಾರಂಭ ಆಗಿದೆ. ವಿಕಾಸವಾದ ಪ್ರಾರಂಭ. ಹಾಗಾಗಿ 2014ರ ನಂತರ ವಿಕಾಸವಾದಕ್ಕೆ ಹೆಚ್ಚು ಆದ್ಯತೆಗಳನ್ನು ಕೊಟ್ಟು ಇವತ್ತು ಪರಿವರ್ತನೆಯ ಕಾಲಘಟ್ಟಕ್ಕೆ ಭಾರತ ಹೋಗ್ತಾ ಇದೆ. ನಾನು ಬಹಳ ಸಮಯ ತಗೊಳ್ಳೋದ್ರಿಂದ ಅದಕ್ಕೆ ಹೆಚ್ಚು ಉಲ್ಲೇಖ ಮಾಡೋದಿಲ್ಲ. ನಮ್ಮ ಕಾಲಘಟ್ಟದಲ್ಲಿ ಆಗಿರ್ತಕ್ಕಂಥ ವಿಚಾರಗಳನ್ನು ಮುಂದಿಡೋದಕ್ಕೆ ಪ್ರಯತ್ನಗಳನ್ನು ಮಾಡ್ತೇನೆ. ಸಾಂಸ್ಕೃತಿಕ ಭಾರತ. ಇವತ್ತು ಕಾಶಿ ಕಾರಿಡಾರ್ನಂತ, ಅಯೋಧ್ಯೆಯ ಶ್ರೀರಾಮ ಮಂದಿರದ ನಿರ್ಮಾಣ ಅಂತ, ಕೇದಾರನಾಥದ ಅಭಿವೃದ್ಧಿ ಅಂತ, ಗಂಗಾ ನದಿ ಶುಚಿತ್ವದಂಥ, ಅದರ ಜೊತೆಗೆ ಈ ದೇಶದ ಆಧ್ಯಾತ್ಮ ಶಕ್ತಿಗೆ ಆಗಿರ್ತಕ್ಕಂಥ ಯೋಗವನ್ನು ವಿಶ್ವದ ಯೋಗ ದಿನಾಚರಣೆಯನ್ನಾಗಿ ಪರಿವರ್ತನೆ ಮಾಡುವ ಕಾಲಘಟ್ಟದವರೆಗೆ ಇವತ್ತು ಸಾಂಸ್ಕೃತಿಕ ಭಾರತ ಎದ್ದು ನಿಂತಿದೆ. ಜಗತ್ತು ಭಾರತವನ್ನು ಇವತ್ತು ಗಂಗಾ, ಕಾಶಿ ಎಲ್ಲ ಅಭಿವೃದ್ಧಿಯ ಮುಖಾಂತರ 2 ರೀತಿಯ ಪರಿವರ್ತನೆಗಳಾಗಿದ್ದಾವೆ. ಸಾಂಸ್ಕೃತಿಕ ಪರಂಪರೆಗಳಿಗೆ ಹೆಚ್ಚು ಗೌರವಗಳು ಸಿಕ್ಕಿದ್ದಾವೆ. ಟೂರಿಸಮ್ ಅಲ್ಲಿ, ಪ್ರವಾಸೋದ್ಯಮದಲ್ಲೂ ಹೆಚ್ಚು ಆದ್ಯತೆಗಳು ಕೊಟ್ಟು ಭಾರತ ಪರಿವರ್ತನೆ ಆಗಿ ಹೋಗ್ತಾ ಇದೆ. ಒಂದು ಕಾಲಘಟ್ಟಗಳು ಪಾಕಿಸ್ತಾನ ಭಾರತ ಮೇಲೆ ಆಕ್ರಮಣ ಮಾಡಿರ್ತಕ್ಕಂಥ ಕಾಲಘಟ್ಟಗಳಲ್ಲಿ ಈ ದೇಶದ ಸೈನಿಕರ ಮೇಲೆ ಅಟ್ಯಾಕ್ಗಳಾದಾಗ ಮೌನವಾಗಿರ್ತಕ್ಕಂಥ ದೇಶಕ್ಕೂ, ಸರ್ಜಿಕಲ್ ಸ್ಟ್ರೈಕ್ ಮುಖಾಂತರ ಉತ್ತರವನ್ನು ಕೊಟ್ಟು ಇವತ್ತು ಭಯೋತ್ಪಾದನೆಯಂತ ನಿಗ್ರಹ ಮಾಡಿರ್ತಕ್ಕಂಥ ಕಾಲಘಟ್ಟಕ್ಕೂ, ಆಂತರಿಕ ಮತ್ತು ಬಾಹ್ಯವಾಗಿರ್ತಕ್ಕಂಥ ಭದ್ರತೆಗೆ ಒತ್ತು ಕೊಡುವಂಥ ಕೆಲಸ ಕಾರ್ಯಗಳು ಇವತ್ತು ನಮ್ಮ ಸರ್ಕಾರದಲ್ಲಿ ಆಗಿದೆ. 2014ರ ನಂತರ ನೋಡಿದರೆ
ಈ ದೇಶದಲ್ಲಿ ನಡೆದಿರ್ತಕ್ಕಂಥ ಭಯೋತ್ಪಾದನಾ ಚಟುವಟಿಕೆಗಳು ಪೂರ್ಣವಾಗಿ ನಿಯಂತ್ರಣಕ್ಕೆ ಬಂದಿದೆ. ಅದಕ್ಕಿಂತ ಪೂರ್ವದಲ್ಲಿ ದೆಹಲಿಯಲ್ಲಿ, ಬೆಂಗಳೂರಿನಲ್ಲಿ, ಕೇರಳದಲ್ಲಿ, ತಮಿಳುನಾಡಿನಲ್ಲಿ ನಡೆದಿರ್ತಕ್ಕಂಥ ಬಾಂಬ್ ಸ್ಫೋಟಗಳನ್ನು ಗಮನಿಸಿದರೆ 2014ರ ನಂತರ ಇವತ್ತು ಪೂರ್ಣ ಪ್ರಮಾಣದಲ್ಲಿ ಭಯೋತ್ಪಾದನಾ ಚಟುವಟಿಕೆಗಳು ನಿಗ್ರಹ ಮಾಡ್ತಕ್ಕಂಥ ಒಂದು ಕಾಶ್ಮೀರದಲ್ಲೂ ಪರಿವರ್ತನೆ ಮಾಡ್ತಕ್ಕಂಥ ಕೆಲಸ ಕಾರ್ಯಗಳಾಗಿವೆ. 304ನೇ ವಿಧಿ ರದ್ದತಿಯ ಮುಖಾಂತರವಾಗಿ ಕಾಶ್ಮೀರವನ್ನು ಜೋಡಿಸ್ತಕ್ಕಂಥ ಕೆಲಸ, ಕಾಶ್ಮೀರಕ್ಕೆ ಸ್ವಾವಲಂಬಿ ಸ್ವಾತಂತ್ರ್ಯವನ್ನು ಕೊಡ್ತಕ್ಕಂಥ ಕೆಲಸ ನಮ್ಮ ಕಾರ್ಯದಿಂದ ಆಗಿದೆ. ಹೀಗೆ ಒಂದು ಭಾರತ, ಸಾಂಸ್ಕೃತಿಕ ಭಾರತ ಪರಿವರ್ತನೆ ಆಗಿದೆ. ಸ್ವಾಭಿಮಾನ ಭಾರತ ಎದ್ದು ನಿಂತಿದೆ. ಸ್ವಾವಲಂಬಿಯಾಗಿ ಇವತ್ತು ದೇಶದಲ್ಲಿ ನಾವು ಅದ್ಭುತವಾಗಿರ್ತಕ್ಕಂಥ ಪರಿವರ್ತನೆಗಳನ್ನು ಕಾಣ್ತಾ ಇದ್ವಿ. ಒಂದು ಕಾಲಘಟ್ಟದಲ್ಲಿ ಈ ದೇಶದಲ್ಲಿ ಮಲೇರಿಯಾ ಇದ್ದಾಗ 40 ವರ್ಷಗಳ ಕಾಲ ಔಷಧಿ ಕಂಡುಹಿಡಿದೇ ಇರತಕ್ಕಂಥ ಕಾಲಘಟ್ಟಗಳನ್ನು ನೋಡಿದ್ದೇವೆ. ಕಾಲಾರ ಬಂದು 60 ವರ್ಷಗಳ ಕಾಲ ಈ ದೇಶದಲ್ಲಿ ಔಷಧಿಗಳನ್ನು ಕಂಡುಹಿಡಿದಿಲ್ಲ. ಆದರೆ ಕೋವಿಡ್ನಂತ ಜಗತ್ತಿಗೆ ಬಂದಿರತಕ್ಕಂಥ ಮಾರಕ ರೋಗ ಬಂದಾಗ ಅದರ ವಿರುದ್ಧವಾಗಿರ್ತಕ್ಕಂಥ ಕಾರ್ಯವನ್ನು ಮಾಡಿ ಈ ದೇಶದಲ್ಲಿ 8 ತಿಂಗಳ ಒಳಗೆ ಇಲ್ಲಿಯ ವಿಜ್ಞಾನಿಗಳಿಗೆ ಪ್ರೇರಣೆ ಕೊಟ್ಟು ಒಂದು ಸ್ವದೇಶಿ ಔಷಧಗಳನ್ನು ಹುಡುಕುವುದರ ಮುಖಾಂತರ ಮೊದಲ ಬಾರಿಗೆ ಈ ದೇಶದಲ್ಲಿ ಸುಮಾರು 120 ಕೋಟಿ ಲಸಿಕೆಗಳನ್ನು ಉಚಿತವಾಗಿ ಕೊಡ್ತಕ್ಕಂಥ ಕೆಲಸವನ್ನು ನಮ್ಮ ದೇಶ ಮಾಡಿದೆ. ಹೇಳಿದ್ರೆ ಕೋವಿಡ್ನ ಲಸಿಕೀಕರಣ ಮಾಡತಕ್ಕಂಥದ್ದು ಮತ್ತು ಅದನ್ನು ರಫ್ತು ಮಾಡಿತ್ತು. ನಮ್ಮ ಸರ್ಕಾರ ಅದನ್ನು ಕೋವಿಡ್ನ ಸಂದರ್ಭದಲ್ಲಿ ಮಾಡಿರ್ತಕ್ಕಂಥ ಜನರಿಗೆ ಕೊಟ್ಟಿರ್ತಕ್ಕಂಥ ಸೌಕರ್ಯಗಳು, ಸೌಲಭ್ಯಗಳು ಇವತ್ತು ದೇಶದಲ್ಲೇ ಜಗತ್ತಿನಲ್ಲೇ ಕೋವಿಡ್ ನಿಯಂತ್ರಣದಲ್ಲಿ ಭಾರತ ಪ್ರಥಮ ಸ್ಥಾನಕ್ಕೆ ಬಂದು ನಿಂತಿರ್ತಕ್ಕಂಥದ್ದು ನಾವು ಕಂಡಿದ್ದೀವಿ. ಎರಡನೇದು, ಈ ದೇಶದಲ್ಲಿ ನಡೆದಿರ್ತಕ್ಕಂಥ ಚತುಷ್ಪಥ ರಸ್ತೆಗಳು. ಅಟಲ್ ಬಿಹಾರಿ ವಾಜಪೇಯಿಯವರ ಕಾಲಘಟ್ಟದಲ್ಲಿ ಈ ದೇಶದಲ್ಲಿ ದಿನಕ್ಕೆ 12 ಕಿಲೋಮೀಟರ್ ಚತುಷ್ಪಥ ರಸ್ತೆಗಳು ನಡೀತಿತ್ತು. ಆ ನಂತರ ಬಂದಿರತಕ್ಕಂಥ UPA ಕಾಲಘಟ್ಟದಲ್ಲಿ ಈ ದೇಶದಲ್ಲಿ 4 ಕಿಲೋಮೀಟರ್ ರಸ್ತೆಗಳಾಗ್ತಿದ್ವು. ಆದರೆ ಇವತ್ತು ದಿನಕ್ಕೆ 27 ಕಿಲೋಮೀಟರ್ ರಸ್ತೆಗಳು, ಚತುಷ್ಪಥ ರಸ್ತೆಗಳು ನಿರ್ಮಾಣ ಆಗ್ತಾ ಇದ್ದಾವೆ. ಹಾಗಾಗಿ ಇವತ್ತು ಅಭಿವೃದ್ಧಿ ಕಾರ್ಯಗಳು ವೇಗವನ್ನು ತಗೋತಾ ಇದ್ದಾವೆ. ಅಭಿವೃದ್ಧಿ ಕಾರ್ಯದಲ್ಲಿ ರಸ್ತೆಯಂಥ ಕಾಮಗಾರಿಗಳನ್ನು ಮಾಡತಕ್ಕಂಥ ಕೆಲಸ ಕಾರ್ಯಗಳು ವೇಗವನ್ನು ತಗೋತಾ ಇದೆ. ಸುಮಾರು ಈಗ ನಮ್ಮ ಸರ್ಕಾರ ಬಂದ ಮೇಲೆ ಸುಮಾರು ಹತ್ತಿರ 75,000 ಕಿಲೋಮೀಟರ್ ರಸ್ತೆಗಳನ್ನು ಅಭಿವೃದ್ಧಿ ಮಾಡತಕ್ಕಂಥ ಕೆಲಸ ಕಾರ್ಯಗಳು ನಡೆದಿದ್ದಾವೆ. ಇವತ್ತು ರೈಲ್ವೆಯಲ್ಲಿ ಪರಿವರ್ತನೆಗಳನ್ನು ಮಾಡತಕ್ಕಂಥ ಕೆಲಸ, ವಂದೇ ಭಾರತ್ ಟ್ರೈನ್ಗಳ ಕಾರ್ಯಾರಂಭ, ದೇಶದಲ್ಲಿ 400 ವಂದೇ ಭಾರತ್ ಟ್ರೈನ್ನ ಕಾರ್ಯಕ್ರಮಗಳಾಗಿದ್ದಾವೆ. 74 ಹೊಸ ವಿಮಾನ ನಿಲ್ದಾಣಗಳ ಇತ್ತು ಹಿಂದೆ ಈ ದೇಶದಲ್ಲಿ ಇತ್ತು. ಈಗ 148ಕ್ಕೆ ಏರಿದೆ. ನಮ್ಮ ರಾಜ್ಯದಲ್ಲಿ ಸುಮಾರು 13 ಏರ್ಪೋರ್ಟ್ಗಳು ನಿರ್ಮಾಣಗಳಾಗಿವೆ. ಹೀಗೆ ಅಭಿವೃದ್ಧಿಗೆ ಪೂರಕವಾಗಿರ್ತಕ್ಕಂಥ ದೇಶದ ಅಭಿವೃದ್ಧಿ ಕಾರ್ಯಗಳಿಗೆ ಹೆಚ್ಚು ಆದ್ಯತೆಯನ್ನು ಕೊಡ್ತಕ್ಕಂಥ ಏರ್ಪೋರ್ಟ್ಗಳನ್ನು, ಪೋರ್ಟ್ಗಳನ್ನು, IITಗಳನ್ನು, ಏಮ್ಸ್ಗಳನ್ನು ನಿರ್ಮಾಣ ಮಾಡತಕ್ಕಂಥ ಕೆಲಸ ಕಾರ್ಯಗಳು ಪ್ರಾರಂಭ ಆಗಿದ್ದಾವೆ. ಗ್ರಾಮೀಣ ಪ್ರದೇಶದಲ್ಲಿ ಪ್ರಧಾನಮಂತ್ರಿಗಳು ಅಧಿಕಾರ ಸ್ವೀಕಾರ ಮಾಡಿರುವಂತಹ ಸಂದರ್ಭದಲ್ಲಿ 18,000 ಗ್ರಾಮಗಳು ಕರೆಂಟ್ ಇಲ್ಲದೆ ಇರತಕ್ಕಂಥ ಗ್ರಾಮಗಳಿದ್ವು. 18,000 ಗ್ರಾಮ. 14ರಿಂದ 18ರ ಮಧ್ಯೆ 18,000 ಗ್ರಾಮಗಳಿಗೆ ಕರೆಂಟ್ ಕೊಡತಕ್ಕಂಥ ಕೆಲಸ ಕಾರ್ಯಗಳಾಗಿವೆ. ದೀನ್ ದಯಾಳ್ ವಿದ್ಯುದೀಕರಣ ಅಡಿಯಲ್ಲಿ ಮನೆಗಳಿಗೆ ವಿದ್ಯುತ್ ಅನ್ನು ಕೊಡತಕ್ಕಂಥ, ಎಲ್ಲಿ ವಿದ್ಯುತ್ಗಳಿಲ್ವೋ ಆ ಕೊರತೆಗಳನ್ನು ನಿವಾರಿಸುವಂಥ ಕೆಲಸ ಕಾರ್ಯಗಳಾಗಿದ್ದಾವೆ. ಡಿಜಿಟಲ್ ಕ್ರಾಂತಿಯ ಮುಖಾಂತರ ಒಂದು ಪರಿವರ್ತನೆಯ ಕಾಲಘಟ್ಟಗಳು ಪ್ರಾರಂಭ ಆಗಿದೆ. ಇವತ್ತು ಹಳ್ಳಿಗಳಲ್ಲಿ ಡಿಜಿಟಲ್ ಕ್ರಾಂತಿಗಳಾಗಿದ್ದಾವೆ. ನಮ್ಮ ದೇಶ ಇವತ್ತು ಮೊಬೈಲ್ ನಿರ್ಮಾಣದಲ್ಲಿ 2ನೇ ಸ್ಥಾನಕ್ಕೆ ಅತಿ ದೊಡ್ಡ ದೇಶವಾಗಿ ಪರಿವರ್ತನೆ ಆಗ್ತದೆ. ಮೂಲ ಸೌಕರ್ಯಗಳನ್ನು ಕೊಡ್ತಕ್ಕಂಥ ಕೆಲಸ ಕಾರ್ಯಗಳಾಗಿದ್ದಾವೆ. ಪ್ರಧಾನಮಂತ್ರಿಗಳು ಶೌಚಾಲಯದ ಬಗ್ಗೆ ಉಲ್ಲೇಖ ಮಾಡಿದಾಗ ಬಹಳಷ್ಟು ಜನ ತಮಾಷೆಯನ್ನು ಮಾಡಿದರು. ಆದರೆ ಇವತ್ತು 11.72 ಕೋಟಿ ಶೌಚಾಲಯಗಳ ನಿರ್ಮಾಣ ಆಗಿದೆ. ಗರೀಬ್ ಕಲ್ಯಾಣ ಯೋಜನೆಯಲ್ಲಿ ಸುಮಾರು 80 ಕೋಟಿ ಜನರಿಗೆ ಉಚಿತವಾಗಿರ್ತಕ್ಕಂಥ ಆಹಾರಗಳನ್ನು ಕೊಡ್ತಕ್ಕಂಥ ಕೆಲಸ ಕಾರ್ಯಗಳಾಗಿವೆ. ಕೋವಿಡ್ನ ಸಂದರ್ಭದಲ್ಲಿ 20 ಕೋಟಿ ಮಹಿಳೆಯರ ಜನ್ಧನ್ ಅಕೌಂಟ್ಗಳಿಗೆ ಹಣ ವರ್ಗಾವಣೆ ಮಾಡತಕ್ಕಂಥ ಕೆಲಸ ಕಾರ್ಯಗಳಾಗಿದ್ದಾವೆ.
ಮುದ್ರಾದ ಅಡಿಯಲ್ಲಿ ಸುಮಾರು 39,000 ಕೋಟಿ ರೂಪಾಯಿಗಳ ಸಾಲ ಕೊಡ್ತಕ್ಕಂಥ ಕೆಲಸ ಕಾರ್ಯಗಳಾಗಿದ್ದಾವೆ. 2024 ಆದಾಗ ಪ್ರತಿಯೊಬ್ಬ ಬಡವನಿಗೂ ಮನೆ ಕೊಡಬೇಕನ್ನತಕ್ಕಂಥ ಪರಿಕಲ್ಪನೆ ಅಡಿಯಲ್ಲಿ ಈಗಾಗಲೇ 3 ಕೋಟಿ ಅಧಿಕ ಮನೆಗಳನ್ನು ಕೊಡತಕ್ಕಂಥ ಕೆಲಸ ಕಾರ್ಯಗಳಾಗಿದ್ದಾವೆ. ಉಜ್ವಲದ ಅಡಿಯಲ್ಲಿ ಸುಮಾರು 12 ಕೋಟಿ ಜನರಿಗೆ ಗ್ಯಾಸ್ನ ಜೋಡಣೆಯನ್ನು ಮಾಡತಕ್ಕಂಥ ಕೆಲಸ ಕಾರ್ಯಗಳಾಗಿದ್ದಾವೆ. ಕೃಷಿ ಬಜೆಟ್ನಲ್ಲಿ 5.7 ಜಾಸ್ತಿ ಮಾಡಲಿಕ್ಕಾಗಿದೆ. PM ಕಿಸಾನ್ ಸಮ್ಮಾನ್ ಯೋಜನೆ ಅಡಿಯಲ್ಲಿ 11 ಕೋಟಿ ರೈತರನ್ನು ಜೋಡಿಸುವಂಥ ಕೆಲಸ ಕಾರ್ಯಗಳಾಗಿದ್ದಾವೆ. ಗೊಬ್ಬರದ ಸಬ್ಸಿಡಿಯನ್ನ 500% ಹೆಚ್ಚು ಮಾಡತಕ್ಕಂಥ ಕೆಲಸ ಕಾರ್ಯಗಳಾಗಿದ್ದಾವೆ. ಫಸಲ್ ಬಿಮಾ ಅಡಿಯಲ್ಲಿ 93,068 ಕೋಟಿ ರೂಪಾಯಿಗಳನ್ನ ಮೀಸಲಿಡುವಂಥ ಕೆಲಸ ಕಾರ್ಯಗಳಾಗಿದ್ದಾವೆ. ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿ ಜಾರಿ ಮಾಡತಕ್ಕಂಥ ಕೆಲಸ ಕಾರ್ಯಗಳಾಗಿದ್ದಾವೆ. PMC ಯೋಜನೆ ಅಡಿಯಲ್ಲಿ ಸುಮಾರು 14,500 ಶಾಲೆಗಳ ಅಭಿವೃದ್ಧಿ ಮಾಡತಕ್ಕಂಥ 7 ಹೊಸ IITಗಳ ನಿರ್ಮಾಣ, 7 ಹೊಸ ಏಮ್ಸ್ ನಿರ್ಮಾಣ, 390 ಹೊಸ ವಿವಿಗಳ ನಿರ್ಮಾಣ ಆಗಿದೆ. ದಾಖಲೆ ಸಮಯದಲ್ಲಿ ನಮ್ಮ ಪ್ರಧಾನಮಂತ್ರಿಗಳದ್ದು ವಿಶೇಷ ಏನು ಹೇಳಿದ್ರೆ, ಶಿಲಾನ್ಯಾಸ ಮಾಡಿದಾಗಲೇ ಲೋಕಾರ್ಪಣೆಗೂ ದಿನ ಇಡತಕ್ಕಂಥ. ಇದರಲ್ಲಿ ಒಂದು ದಾಖಲೆಯ ನಿರ್ಮಾಣದಲ್ಲಿ ನಮ್ಮ ಸಂಸತ್ ಭವನ ನಿರ್ಮಾಣ ಆಗಿದೆ, ಹೊಸ ಸಂಸತ್ ಭವನದ ನಿರ್ಮಾಣ ಆಗಿದೆ. ಇವತ್ತು ಮೆಟ್ರೋ ರೈಲು ಸೇವೆ ಇರ್ಬೋದು, ಮನೆ ಮನೆಗಳಿಗೆ ನಲ್ಲಿ, ಮನೆ ಮನೆಗಳಿಗೆ ಗಂಗೆ ಅನ್ನತಕ್ಕಂಥ ಕಲ್ಪನೆಯಲ್ಲಿ ಆಯುಷ್ಮಾನ್ ಯೋಜನೆ, ಆಸ್ಪತ್ರೆ ಅಂತ ಕೆಲಸ ಕಾರ್ಯ. ಹಿಂದೆ ಗೊತ್ತಿದೆ, ಯುದ್ಧ ಭೂಮಿಯಲ್ಲಿ ನಮ್ಮ ದೇಶದೊಳಗಡೆ ಅಥವಾ ಭಯೋತ್ಪಾದಕರ ಮಧ್ಯೆ ಸಿಲುಕಿ ಸತ್ತರೆ ಸೈನಿಕರ ಶವವನ್ನು ತರಲಿಕ್ಕೂ ಬಹಳ ಕಷ್ಟಗಳಾಗ್ತದೆ. ಆದರೆ ಇವತ್ತು ಭಾರತ ಗೌರವಕ್ಕೆ ಪಾತ್ರ ಆದ ಕಾರಣಕ್ಕೋಸ್ಕರ ಉಕ್ರೇನ್ನಲ್ಲಿ ರಷ್ಯಾ ಉಕ್ರೇನ್ ಯುದ್ಧ ನಡೆದಾಗ ಆ ಉಕ್ರೇನ್ನ ನೆಲದಲ್ಲಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳನ್ನು ತಂದ ಏಕೈಕ ದೇಶ ಭಾರತ. ಅದಕ್ಕಿಂತ ವಿಶೇಷ ಅಲ್ಲಿ ಒಬ್ಬ ನವೀನ್ ಅನ್ನತಕ್ಕಂಥ ಒಬ್ಬ ಯುವಕ ದಾವಣಗೆರೆ ಸತ್ತಾಗ ಅವನ ತಂದೆ ತಾಯಿ ಅಂತಿಮ ಅವನ ಮುಖದರ್ಶನ ಮಾಡಬೇಕು ಅಂತ ಹೇಳಿದ್ರೆ ಆ ಯುದ್ಧ ಭೂಮಿಯಿಂದ ಶವವನ್ನು ತಂದು ಅವನ ಮನೆಗೆ ಒಪ್ಪಿಸಿರ್ತಕ್ಕಂಥ ಒಂದು ಸರ್ಕಾರ. ಇವತ್ತು ಸುಡಾನ್ನಲ್ಲಿ ಅಲ್ಲಿರ್ತಕ್ಕಂಥ ಭಾರತೀಯರನ್ನು ತರತಕ್ಕಂಥ ಪ್ರಯತ್ನಗಳು, ಮನ್ ಕಿ ಬಾತ್ನ ಮುಖಾಂತರ ಸಾಮಾನ್ಯ ಜನರ ಜೊತೆ ಸಂವಾದ ಮಾಡತಕ್ಕಂಥ ಪ್ರಧಾನಮಂತ್ರಿಗಳ ಕಲ್ಪನೆ, ಇದೆಲ್ಲದಕ್ಕಿಂತ ಹೆಚ್ಚು ನಮ್ಮ ಅಧಿಕಾರದಲ್ಲಿರ್ತಕ್ಕಂಥ ಪರಿವರ್ತನೆ ಏನು ಅಂತ ಕೇಳಿದ್ರೆ, ನಾನು ದಕ್ಷಿಣ ಕನ್ನಡ ಜಿಲ್ಲೆಯದ್ದೇ ಒಂದು ಉಲ್ಲೇಖ ಮಾಡ್ತೇನೆ, ಎಷ್ಟು ಚೆನ್ನಾಗಿರ್ತಕ್ಕಂಥ ಪರಿವರ್ತನೆಗಳಾಗ್ತದೆ. 2 ಜನ ಶ್ರೇಷ್ಠ ಸಾಧಕರು ನಮ್ಮ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಕೋನಾಜೆ ಬಲ್ಲಿ ಇರತಕ್ಕಂಥ ಹಾಜಬ್ಬ, ಸಾಮಾನ್ಯ ಶಿಕ್ಷಣ ಸಂಸ್ಥೆ ಅಂತ ಹೇಳಿದ್ರು ಬೆಳೆದಿರ್ತಕ್ಕಂಥ ಹಾಜಬ್ಬನಿಗೆ ಪದ್ಮಶ್ರೀ ಪ್ರಶಸ್ತಿಯನ್ನು ಕೊಡತಕ್ಕಂಥ ಯಾವುದೇ ಇನ್ಫ್ಲುಯೆನ್ಸ್ಗಳಿಲ್ಲದೆ ಗುರುತಿಸ್ತಕ್ಕಂಥ ಕೆಲಸ ಕಾರ್ಯ. ನಮ್ಮ ಕಾಸರಗೋಡು ಮಂಗಳೂರಿನ ಬಾರ್ಡರ್ನಲ್ಲಿರ್ತಕ್ಕಂಥ ಮಹಾಲಿಂಗ ನಾಯಕ ಅನ್ನತಕ್ಕಂಥ 9 ಸುರಂಗಗಳನ್ನು ತೆಗೆದಿದ್ದಾರೆ ಅಂತ ಅವರ ಗ್ರಾಮದವರಿಗೆ ಗೊತ್ತಿಲ್ಲ. ಆದರೆ ಮಹಾಲಿಂಗ ನಾಯಕರನ್ನು ಗುರುತಿಸಿ ಶ್ರೇಷ್ಠವಾಗಿರ್ತಕ್ಕಂಥ ಪ್ರಶಸ್ತಿಯನ್ನು ಕೊಡ್ತಕ್ಕಂಥ ಕೆಲಸ ನಮ್ಮ ಸರ್ಕಾರದಿಂದ ಆಗಿದೆ. ಹೇಳಿದ್ರೆ ಆಡಳಿತದಲ್ಲಿ ಒಂದು ಪರಿವರ್ತನೆಯನ್ನು ತರತಕ್ಕಂಥ ಕ್ರಾಂತಿಕಾರಕ ಕಾರ್ಯ ನಮ್ಮ ಸರ್ಕಾರದಿಂದ ಆಗಿದೆ. ಹಾಗಾಗಿ ಇವತ್ತು ಜಗತ್ತಿನ ಎತ್ತರಕ್ಕೆ ಭಾರತ ಹೇಳ್ತಾ ಇದೆ. 9 ವರ್ಷದಲ್ಲಿ ಒಂದೇ ಒಂದು ಭ್ರಷ್ಟಾಚಾರದ ಆರೋಪಗಳಿಲ್ಲದೆ ಭ್ರಷ್ಟಾಚಾರ ರಹಿತವಾಗಿರ್ತಕ್ಕಂಥ ಆಡಳಿತ, ಅಭಿವೃದ್ಧಿ ಕಾರ್ಯದ ಯೋಜನೆಗಳು, ಅಭಿವೃದ್ಧಿಯ ಮುಖಾಂತರ ಪರಿವರ್ತನೆ ಮಾಡತಕ್ಕಂಥ ಜಗತ್ತಿಗೆ ನಮ್ಮ ಶಕ್ತಿಯನ್ನು ತೋರಿಸುವಂಥ ಎಲ್ಲ ಕೆಲಸ ಕಾರ್ಯಗಳಾಗಿದ್ದಾವೆ. ಈಗ 9 ವರ್ಷ ನರೇಂದ್ರ ಮೋದಿ ಅವರ ಆಡಳಿತ ಅಭೂತಪೂರ್ವವಾಗಿರ್ತಕ್ಕಂಥ ಆಡಳಿತ ಇವತ್ತು ಜಗತ್ತು ಗುರುತಿಸ್ತದೆ, ಜಗತ್ತು ಗೌರವಿಸ್ತದೆ. ಈ ಕಾಲಘಟ್ಟದಲ್ಲಿ ವಿಶೇಷವಾಗಿ ದಕ್ಷಿಣ ಕನ್ನಡ ಜಿಲ್ಲೆಗೆ 38,000 ಕೋಟಿ ರೂಪಾಯಿಗಳು ಬಂದಿದ್ದಾರೆ. 38,000 ಕೋಟಿ ರೂಪಾಯಿಗಳು. ನಾನು ಬಾಕಿ ಉಳಿದಂಥ ಎಲ್ಲ ಅಂಶಗಳನ್ನು ನಿಮ್ಗೆ ಇದರಲ್ಲಿ ಕೊಡ್ತಾನೆ. ಹೇಳಿದ್ರೆ ಬೈಫರ್ಕೇಶನ್ ಮಾಡಿದ್ರೆ ಬಹಳಷ್ಟು ಸಮಯ ಹಿಡಿಯುತ್ತೆ. ಒಟ್ಟು ಅಂದಾಜು ಮೊತ್ತಗಳನ್ನು ನಾ ಹೇಳ್ತಾ ಹೋಗ್ತೇನೆ. ನಡೀತಾ ಇದ್ದಾವೆ. BC ರೋಡಿಂದ ಅಡ್ಡಹೊಳೆವರೆಗೆ ಒಂದು ಕಾಮಗಾರಿ ನಡೀತದೆ. 2ನೇದು ಬಿಕಾರ್ನಕಟ್ಟೆಯಿಂದ ಸಾನೂರುವರೆಗಿನ ಕಾಮಗಾರಿ ನಡೀತಾ ಇದ್ದಾವೆ. ಕೂಳೂರು ಬ್ರಿಡ್ಜ್ ಸೇತುವೆ ಕಾಮಗಾರಿ ನಡೀತಾ ಇದ್ದಾವೆ. ನಂತೂರಿನ ಫ್ಲೈಓವರ್ ಟೆಂಡರ್ ಆಗಿದೆ, KPTಯ ಟೆಂಡರ್ ಆಗಿದೆ. ಅದರ ಜೊತೆಗೆ BC ರೋಡಿಂದ ಪುಂಜಾಲಕಟ್ಟೆವರೆಗಿನ ದ್ವಿಪಥ ರಸ್ತೆ ಕಾಮಗಾರಿ ಮುಗಿದಿದೆ.
ಬಾಕುಳದೊಂದು ಟೆಂಡರ್ ಆಗಿ ಈಗ ಕಾಮಗಾರಿಗಳು ಪ್ರಾರಂಭ ಆಗಿದ್ದಾವೆ. ಸುಮಾರು 3,889 ಕೋಟಿ ರೂಪಾಯಿಗಳ ಕಾಮಗಾರಿ ನಡೀತಾ ಇದೆ. ಸಾಗರ ಮಾಲಾ ಯೋಜನೆ ಅಡಿಯಲ್ಲಿ 465 ಕೋಟಿಗಳ ಕೆಲಸ ಆಗ್ತಿದೆ. ನವಮಂಗಳೂರು ಅಭಿವೃದ್ಧಿಗೆ ಸುಮಾರು 1,081 ಕೋಟಿ ರೂಪಾಯಿಗಳು ನಡೀತಾ ಇದೆ. ಕುದುರೆಮುಖದ ಕಾರ್ಯಗಳು 997 ಕೋಟಿ ರೂಪಾಯಿಗಳು ನಡೀತಾ ಇದೆ. ಸುಮಾರು PM ಗ್ರಾಮ ಸಡಕ್ನಲ್ಲಿ ಸುಮಾರು 250 ಕೋಟಿ ರೂಪಾಯಿಗಳು ಬಂದವೆ. ರೈಲ್ವೆ ಯೋಜನೆಯಲ್ಲಿ ಸುಮಾರು 1,000 ಕೋಟಿ ರೂಪಾಯಿಗಳು ಬಂದವೆ. MRPL ಅಭಿವೃದ್ಧಿಗೆ 2,506 ಕೋಟಿ ರೂಪಾಯಿಗಳು ಬಂದವೆ. MRPL 4ನೇ ಹಂತ ಅವತ್ತು ಪ್ರಧಾನಮಂತ್ರಿಗಳೇ ಬಂದು ಇಲ್ಲಿ ಶಿಲಾನ್ಯಾಸ ಮಾಡಿರ್ತಕ್ಕಂಥ NMPT ಮತ್ತೆ MRPL ಸುಮಾರು 1,500 ಕೋಟಿ ರೂಪಾಯಿಗಳ ಕಾಮಗಾರಿ ನಡೀತದೆ. ರಾಷ್ಟ್ರೀಯ ಹೆದ್ದಾರಿಯ ಸಬ್ ಡಿವಿಷನ್ಗೆ 1,036 ಕೋಟಿ ರೂಪಾಯಿಗಳು ಬಂದವೆ. CRF ನಿಧಿಯಿಂದ 132 ಕೋಟಿ ರೂಪಾಯಿ, ಪ್ರಧಾನಮಂತ್ರಿ ಗ್ರಾಮ ಸಡಕ್ಕಿಂದ 246 ಕೋಟಿ ರೂಪಾಯಿಗಳು ಬಂದವೆ. ಸಮಗ್ರ ಶಿಕ್ಷಣ ಅಡಿಯಲ್ಲಿ ಶಿಕ್ಷಣ ಬೇರೆ ಬೇರೆ ಒಟ್ಟು ಸುಮಾರು 300 ಕೋಟಿ ರೂಪಾಯಿಗಳು ಬಂದವೆ. ಅದರಲ್ಲಿ ಅಕ್ಷರ ದಾಸೋಹ ಮೀನುಗಾರಿಕಾ ಕಾಲೇಜಿನ ಅಭಿವೃದ್ಧಿಗೆ ಬೇರೆ ಬೇರೆ ರೂಸಾದ ಅಡಿಯಲ್ಲಿ ಒಟ್ಟು 300 ಕೋಟಿ ರೂಪಾಯಿಗಳು ಬಂದವೆ. ವಿದ್ಯುತ್ ದೀನದಯಾಳ್ ವಿದ್ಯುದೀಕರಣ ಯೋಜನೆ, ಸೌಭಾಗ್ಯ ಯೋಜನೆ, ಸಮಗ್ರ ವಿದ್ಯುತ್ ಯೋಜನೆ ಅಡಿಯಲ್ಲಿ ಸುಮಾರು 400 ಕೋಟಿ ರೂಪಾಯಿಗಳು ಬಂದವೆ. ಮಂಗಳೂರಿನ ಸ್ಮಾರ್ಟ್ ಸಿಟಿ ಕಾಮಗಾರಿಗೆ 1,152, ಅಮೃತ ಯೋಜನೆಯಲ್ಲಿ 195 ಕೋಟಿ ರೂಪಾಯಿಗಳು, ಸ್ವಚ್ಛ ಭಾರತ ಅಡಿಯಲ್ಲಿ 5 ಕೋಟಿ ರೂಪಾಯಿಗಳು ಬಂದವೆ. ಮಂಗಳೂರಿನ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಕಾಮಗಾರಿಗಳಿಗೆ 450 ಕೋಟಿ ರೂಪಾಯಿಗಳು ಬಂದವೆ. ರಾಷ್ಟ್ರೀಯ ಆರೋಗ್ಯ ಅಭಿಯಾನ, ಆಯುಷ್ ಆಸ್ಪತ್ರೆ, ಲೇಡಿಗೋಷನ್ ಆಸ್ಪತ್ರೆ, ವೆಲ್ನಾಕ್ ಆಸ್ಪತ್ರೆ, ಡಯಾಲಿಸಿಸ್ ಕೇಂದ್ರ ಎಲ್ಲವನ್ನ ಸೇರಿಸಿ ಸುಮಾರು 550 ಕೋಟಿ ರೂಪಾಯಿಗಳು ಬಂದವೆ. ಕೇಂದ್ರ ಸರ್ಕಾರದ ಯೋಜನೆಗಳು ಮುದ್ರಾ ಇರ್ಬೋದು, ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಇರ್ಬೋದು, ಮಾತೃವಂದನ ಇರ್ಬೋದು, ಪುರಸ್ಕೃತ ಯೋಜನೆಗಳಿರ್ಬೋದು, PMEGP ಸುಮಾರು 500 ಕೋಟಿ ರೂಪಾಯಿಗಳು ಅದರಲ್ಲಿ ಬಂದವೆ. ಮಂಗಳೂರಿನ ಈಗಾಗಲೇ ಗೇಲ್ ಸಂಸ್ಥೆಯ ಮುಖಾಂತರವಾಗಿ ಮನೆಗಳಿಗೆ ಪೈಪ್ ಲೈನ್ ಜೋಡಿಸುವಂತ ಕೆಲಸ ಕಾರ್ಯಗಳಲ್ಲಿ ಸುಮಾರು 3,000 ಕೋಟಿ ರೂಪಾಯಿ. ಪ್ಲಾಸ್ಟಿಕ್ ಪಾರ್ಕ್ 3 ಯೋಜನೆಗಳು ಈಗಾಗಲೇ ಕಾರ್ಯ ಪ್ರಾರಂಭ ಆಗಿದ್ದಾವೆ. ಒಂದು ಮೀನುಗಾರಿಕಾ ಜಟ್ಟಿ ಸುಮಾರು 250 ಕೋಟಿ ರೂಪಾಯಿಗಳು, ಬಹಳ ವರ್ಷದ ಕಲ್ಪನೆ ಇರ್ತಕ್ಕಂಥ. ಇನ್ನೊಂದು ಕೋಸ್ಟ್ ಗಾರ್ಡ್ ಟ್ರೈನಿಂಗ್ ಸೆಂಟರ್ ಈಗಾಗಲೇ ಕಾಮಗಾರಿಗಳು ಪ್ರಾರಂಭ ಆಗಿದ್ದಾವೆ, ಕಾಮಗಾರಿ ನಡೀತಾ ಇದೆ, 1,000 ಕೋಟಿ ರೂಪಾಯಿ. ಇನ್ನೊಂದು ಪ್ಲಾಸ್ಟಿಕ್ ಪಾರ್ಕ್ ಪೂರ್ತಿಯಾಗಿರ್ತಕ್ಕಂಥ ಟೆಂಡರ್ಗಳು 2 ಹಂತದ ಟೆಂಡರ್ಗಳು ಮುಗಿದಿದ್ದಾವೆ. ಶಿಲಾನ್ಯಾಸಕ್ಕೆ ದಿನ ಇಟ್ಟಿದ್ದೇವೆ, ಮಂತ್ರಿಗಳ ದಿನಾಂಕ ಆಗ್ತಾ ಇದ್ದೇವೆ. ಸುಮಾರು 1,000 ಕೋಟಿ ರೂಪಾಯಿಗಳಲ್ಲಿ ಅದಾಗುತ್ತೆ. ಈಗ ಪ್ರಾರಂಭದ ಹಂತದಲ್ಲಿ ಅದಕ್ಕೆ ಸುಮಾರು 67 ಕೋಟಿ ರೂಪಾಯಿಗಳು ಬಿಡುಗಡೆ ಆಗಿದೆ. ಜಲ್ ಜೀವನ್ ಮಿಷನ್ ಅಡಿಯಲ್ಲಿ 573 ಕೋಟಿ ರೂಪಾಯಿಗಳಾಗಿದ್ದಾವೆ. ಪರಿವರ್ತನೆ ಮಾಡತಕ್ಕಂಥ ಕೆಲಸ, ಒಂದು ಸುಂದರವಾಗಿರ್ತಕ್ಕಂಥ ರೈಲ್ವೆ ನಿಲ್ದಾಣವಾಗಿ ಪರಿವರ್ತನೆ ಮಾಡತಕ್ಕಂಥ ಕೆಲಸ ಕಾರ್ಯಗಳಿಗೆ ಈಗ ನಮ್ಮ ಸರ್ಕಾರ ಹೆಜ್ಜೆ ಇಟ್ಟಿದೆ. ಎಲ್ಲ ರಾಷ್ಟ್ರೀಯ ಹೆದ್ದಾರಿಗಳ ಕಾಮಗಾರಿಗಳಾಗ್ತಾ ಇದ್ದಾವೆ. ರೈಲ್ವೆ ಎಲೆಕ್ಟ್ರಿಫಿಕೇಶನ್ ಕಾಮಗಾರಿಗಳು ಕೊಂಕಣ ರೈಲ್ವೆ ಮುಗಿದಿದೆ. ಎರಡನೇದು ಕೇರಳದಿಂದ ಮಂಗಳೂರಿಗೆ ಆಗಿದೆ. ಈಗ ಕಾಮಗಾರಿ ಪುತ್ತೂರಿಂದ 50 ಕಿಲೋಮೀಟರ್ ಬಾಕಿ ಇದೆ. ಮೈಸೂರು ಸುಬ್ರಹ್ಮಣ್ಯದಿಂದ ಮೈಸೂರು ರಸ್ತೆಯಲ್ಲಿ 90 ಕಿಲೋಮೀಟರ್ಗಳು ಬಾಕಿ ಇದೆ. ಕಾಮಗಾರಿಗಳು ನಡೀತಾ ಇದೆ. 2025ಕ್ಕೆ ಆ ಕಾಮಗಾರಿಗಳು ಪೂರ್ತಿಯಾಗುತ್ತೆ. ಒಂದೇ ಮಾತರಂ ಟ್ರೈನ್ ನಮಗೂ ಸ್ಯಾಂಕ್ಷನ್ ಆಗಿದೆ, ಮಂಗಳೂರು. ಆದರೆ ಎಲೆಕ್ಟ್ರಿಫಿಕೇಶನ್ ಸಮಸ್ಯೆಯಿಂದಾಗಿ ನಿಂತಿದೆ. ತಕ್ಷಣ ಅದಕ್ಕೋಸ್ಕರ ಇವತ್ತು ಎಲೆಕ್ಟ್ರಿಫಿಕೇಶನ್ ಕಾಮಗಾರಿಯನ್ನು ವೇಗ ತಗೊಂಡಿದೆ. ತಕ್ಷಣ ಕಾಮಗಾರಿ ಮುಗಿದ ಕೂಡಲೇ ಒಂದೇ ಮಾತರಂ ಟ್ರೈನ್ ಮಂಗಳೂರಿಗೆ. ಇನ್ನಷ್ಟು ರೈಲ್ವೆಯಲ್ಲಿ ಅಭಿವೃದ್ಧಿಪಡಿಸಬೇಕು ಅಂತ ಹೇಳ್ತಕ್ಕಂಥ ಹೊಸ ರೈಲ್ವೆ ನಿಲ್ದಾಣಗಳು ಹೊಸ ಪ್ರಾಜೆಕ್ಟ್ನ ಅಡಿಯಲ್ಲಿ ಬರ್ತಾ ಇದೆ. ಈಗಾಗಲೇ ಅನುಮೋದನೆಗಳು ಸಿಕ್ಕಿದ್ದಾವೆ. ಬೆಂಗಳೂರಿಂದ ಮಂಗಳೂರಿಗೆ ಹೋಗುವಂತ ಇನ್ನೊಂದು ಬಹಳ ದೊಡ್ಡದಾಗಿರ್ತಕ್ಕಂಥ ಬೇಡಿಕೆ ಶಿರಾಡಿ ಘಾಟ್ನ ಟನಲ್ ಮಾಡಬೇಕು ಅನ್ನತಕ್ಕಂಥ ಬೇಡಿಕೆಗಳಿದ್ದಾವೆ. ಈಗಾಗಲೇ DPR ಆಗಿದೆ, ಪ್ಲಾನ್ ಆಗಿದೆ, ನಕ್ಷೆ ಎಲ್ಲ ಪೂರ್ಣ ಆಗಿ ಅಪ್ರೂವಲ್ಗೆ ಹೋಗಿದೆ. ಪರಿವರ್ತನೆಯ ಟನಲ್ ಅದರಲ್ಲಿ ಸುಮಾರು 3 ಕಡೆ ಟನಲ್ ಬರ್ತದೆ. ಬಾಕುಳದ 5 ಓವರ್ ಸಿಸ್ಟಮ್ ಅಲ್ಲಿ 2,500 ಕೋಟಿ ರೂಪಾಯಿಗಳ ಪ್ರಾಜೆಕ್ಟ್ ಅಪ್ರೂವಲ್ ಆಗಿದೆ. ಹಿಂದೆ 12,000 ಕೋಟಿ ಇತ್ತು ಪೂರ್ತಿ ಟನಲ್, ಈಗ ಬದಲಾವಣೆ ಆಗಿದೆ. 3 ಬಾಕಿ ಒಳ್ಳೆ ಡಿಸೈನ್ ನಲ್ಲಿ ಬಂದಿದೆ. ಅದು ಕೆಲವೇ ದಿನಗಳಲ್ಲಿ ಅದರ ಅಪ್ರೂವಲ್ ಸಿಗುತ್ತೆ. ಈಗಾಗಲೇ ಮಡಿಕೇರಿವರೆಗಿನ ಚತುಷ್ಪಥ ರಸ್ತೆಗಳ ಕಾಮಗಾರಿಗಳಿಗೆ ಅಪ್ರೂವಲ್ ಆಗಿದೆ. ಕುಶಾಲನಗರದವರೆಗೆ ಪ್ರಾರಂಭ ಆಗಿದೆ, ಬಾಕುಳದು ನಡೀತದೆ.
ಮಡಿಕೇರಿಯಿಂದ ಮಾನಿವರೆಗೆ ಈಗಾಗಲೇ ಅನುಮೋದನೆಗೆ ಹೋಗಿದೆ. ಮಂಗಳೂರಿನಲ್ಲಿ ಒಂದು ಬೈಪಾಸ್ ರಸ್ತೆ ಕೇಳಿರ್ಬೋದು, ಬೈಪಾಸ್ ರಸ್ತೆ 2 ಕಾರಣಕ್ಕೋಸ್ಕರ ಡಿಸೈನ್ಗಳ ವ್ಯತ್ಯಾಸ ಇತ್ತು. ಇವತ್ತು ಆ ಬೈಪಾಸ್ ರಸ್ತೆಯ ಕಾಮಗಾರಿಗೂ ಅನುಮೋದನೆಗೆ ಹೋಗ್ತಾ ಇದೆ. ಸ್ವಲ್ಪ ಡಿಸೈನ್ ಪರಿವರ್ತನೆ ಆಗ್ತಾ ಇದೆ. ಕಾಂಪನ್ಸೇಷನ್ ಸಮಸ್ಯೆಗಳಿಂದಾಗಿ ಒಂದಷ್ಟು ವ್ಯತ್ಯಾಸಗಳಾಗ್ತವೆ ಡಿಸೈನ್ನಲ್ಲಿ. ಹೀಗೆ ನಮ್ಮ ಜಿಲ್ಲೆಯಲ್ಲೂ ಪೋರ್ಟ್ನ ಅಭಿವೃದ್ಧಿಗೆ, ಏರ್ಪೋರ್ಟ್ನ ಅಭಿವೃದ್ಧಿಗೆ, ರೈಲ್ವೆ, ಹೈವೇ ಮತ್ತು ಹೊಸ ಪ್ರಾಜೆಕ್ಟ್ಗಳು, ಇವತ್ತು MRPLನ 3ನೇ ಹಂತದ ಕಾಮಗಾರಿಗಳು, ಪ್ಲಾಸ್ಟಿಕ್ ಪಾರ್ಕ್ನ ಮುಖಾಂತರ ಹೊಸ ಒಂದು ಪ್ಲಾಸ್ಟಿಕ್ ಯೋಜನೆಗಳು, ಕೋಸ್ಟ್ ಗಾರ್ಡ್ನ ಮುಖಾಂತರವಾಗಿ ಟ್ರೈನಿಂಗ್ ಸೆಂಟರ್, ಇದಲ್ಲದೆ ನಮ್ಮ ಜಿಲ್ಲೆಯಲ್ಲಿ ವಿಶೇಷವಾಗಿ ಅಟಲ್ ಟಿಂಕರಿಂಗ್ ಲ್ಯಾಬ್ಗಳು ಕೊಡುವಂಥ ಕೆಲಸವನ್ನು ನಮ್ಮ ಸರ್ಕಾರ ಮಾಡಿತ್ತು. ಅಟಲ್ ಟಿಂಕರಿಂಗ್ ಲ್ಯಾಬ್ ಸುಮಾರು ನಮ್ಮ ಜಿಲ್ಲೆಯಲ್ಲಿ ಎಲ್ಲಿ ಬರೆದಿರ್ತೀರಿ, ಪ್ಲಾಸ್ಟಿಕ್ ಪಾರ್ಕ್ 112 ಎಕರೆ ಪ್ರದೇಶ ಈಗಾಗಲೇ ಅಲ್ಲಿ ನಾವು ಮಾಡಲಿಕ್ಕೆ ಪ್ರಾರಂಭ ಆಗಿದೆ. ಮಂಗಳೂರು ಕೊಚ್ಚಿನ್ LPG ಗ್ಯಾಸ್ ಲೈನ್ ಪೈಪ್ಲೈನ್ಗಳಾಗಿದ್ದಾವೆ. ಒಂದು ಅಟಲ್ ಇನ್ಕ್ಯುಬೇಷನ್ ಸೆಂಟರ್ ಸ್ಥಾಪನೆ ಮಲ್ಲಿಕಟ್ಟೆಯಲ್ಲಿ ಆಗಿದೆ. ಇನ್ನು ಸುಮಾರು 60 ಶಾಲೆಗಳಿಗೆ ಅಟಲ್ ಟಿಂಕರಿಂಗ್ ಲ್ಯಾಬ್ಗಳನ್ನು ನಮ್ಮ ಸರ್ಕಾರ ಕೊಟ್ಟಿದೆ. ಹೀಗೆ ನಮ್ಮ ಜಿಲ್ಲೆಯ ಒಟ್ಟು ಅಭಿವೃದ್ಧಿಗೆ ಪೂರಕವಾಗಿ ಈಗಾಗಲೇ 38,000 ಕೋಟಿ ರೂಪಾಯಿಗಳು ಬಂದವೆ. ಇನ್ನು ಸುಮಾರು 16,000 ಕೋಟಿ ರೂಪಾಯಿಗಳ ಯೋಜನೆಗಳು ಪ್ರಸ್ತಾವನೆಯಾಗಿದೆ. ಹೀಗೆ ಈ ವರ್ಷ ಸುಮಾರು 50,000 ಕೋಟಿ ರೂಪಾಯಿಗಳವರೆಗೆ ದಕ್ಷಿಣ ಕನ್ನಡ ಜಿಲ್ಲೆಗೆ ಕೇಂದ್ರ ಸರ್ಕಾರದ ಯೋಜನೆಗಳು ಬರ್ತವೆ. ಹೀಗೆ ನರೇಂದ್ರ ಮೋದಿ ಅವರ ಆಡಳಿತ ಒಂದು ಗ್ರಾಮ ಸ್ವರಾಜ್ಯದ ಪರಿಕಲ್ಪನೆಯನ್ನು ಗಂಧಿದ್ದ, ಗ್ರಾಮ ಸ್ವರಾಜ್ಯದ ಪರಿಕಲ್ಪನೆಯಿಂದ ರಾಷ್ಟ್ರ ಪರಿವರ್ತನೆ ಅನ್ನತಕ್ಕಂಥ ಯೋಜನೆಗಳು. ಹಾಗಾಗಿ ಇವತ್ತು 14ನೇ 15ನೇ ಹಣಕಾಸು ಆಯೋಗದ ಅಡಿಯಲ್ಲಿ ಗ್ರಾಮ ಪಂಚಾಯತ್ಗಳಿಗೆ 1 ಕೋಟಿ ರೂಪಾಯಿ ಕೊಡ್ತಕ್ಕಂಥ ಪ್ರಯತ್ನಗಳು ನಮ್ಮ ಸರ್ಕಾರದಿಂದ ಆಗಿದ್ದಾವೆ. ಜಲ್ ಜೀವನ್ ಮಿಷನ್ ಇಡೀ ದೇಶದ ಇತಿಹಾಸದಲ್ಲಿ ಮೊದಲ ಬಾರಿಗೆ ಮನೆ ಮನೆಗಳಿಗೆ ನಲ್ಲಿ ಕೊಡ್ತಕ್ಕಂಥ, ಮನೆ ಮನೆಗಳಿಗೆ ನೀರನ್ನು ಕೊಡ್ತಕ್ಕಂಥ ಪ್ರಯತ್ನ ನಮ್ಮ ಸರ್ಕಾರದಿಂದ ಆಗಿದೆ. ಶೌಚಾಲಯಗಳಿಲ್ಲದೆ ಇರತಕ್ಕಂಥ ಪ್ರದೇಶಗಳಲ್ಲಿ ಬಡವರಿಗೆ ಶೌಚಾಲಯ ನಿರ್ಮಾಣದ ಕೆಲಸ ಕಾರ್ಯಕ್ರಮ ನಮ್ಮ ಕಡೆಯಿಂದ ಆಗಿದೆ. ಮನೆಗಳೇ ಇಲ್ಲದೆ ಇರತಕ್ಕಂಥವರಿಗೆ ಮನೆಗಳನ್ನು ಕೊಡ್ತಕ್ಕಂಥ ಪ್ರಕ್ರಿಯೆಗಳು ನಮ್ಮ ಸರ್ಕಾರದಿಂದ ಆಗಿದೆ. ಯಾವ ಮನೆಗಳು ಹಿಂದೆ ಎಂಪಿಗಳ ಮನೆ ಬಾಗಿಲಿಗೆ 3 ಕಾರಣಕ್ಕೆ ಬರ್ತಿದ್ರು ಜನ. ಒಂದು ಪಾಸ್ಪೋರ್ಟ್ಗೆ, 2ನೇದು ಗ್ಯಾಸ್, 3ನೇದು ಟೆಲಿಫೋನ್ಗೆ. ಮೊದಲ ಬಾರಿಗೆ ಅಟಲ್ ಬಿಹಾರಿ ವಾಜಪೇಯಿ ಸರ್ಕಾರ ಇದ್ದಾಗ ಮೊಬೈಲ್ ಕ್ರಾಂತಿಗಳು ಮತ್ತು ಪರಿವರ್ತನೆ ಕಾರ್ಯಗಳು ಆಯ್ತು. ಅಲ್ಲಲ್ಲಿ STD ಬೂತ್ಗಳನ್ನು ನಿರ್ಮಾಣ ಮಾಡ್ತಕ್ಕಂಥ, ಎಲ್ಲರಿಗೂ ಕೇಳಿದವರಿಗೆ ಫೋನ್ ಕನೆಕ್ಷನ್ ಕೊಡ್ತಕ್ಕಂಥ ಕೆಲಸ ಕಾರ್ಯಗಳು. ಇವತ್ತು ಡಿಜಿಟಲ್ ಕ್ರಾಂತಿಯ ಮುಖಾಂತರ ಹಳ್ಳಿಗಳಿಗೆ, ಗ್ರಾಮ ಪಂಚಾಯತ್ಗಳಿಗೆ ಪೂರ್ತಿಯಾಗಿರ್ತಕ್ಕಂಥ ಡಿಜಿಟಲ್ ಮಾಡತಕ್ಕಂಥ ಕೆಲಸ ಕಾರ್ಯ ನರೇಂದ್ರ ಮೋದಿ ಅವರ ಕಾಲದಲ್ಲಿ ಆಗಿದೆ. 2ನೇದು ಗ್ಯಾಸ್ಗಳನ್ನು ಉಜ್ವಲದ ಮುಖಾಂತರವಾಗಿ ಅರ್ಜಿ ಇಲ್ಲದೆ ಮನೆಗಳಿಗೆ ತಲುಪಿಸುವಂತ ಕೆಲಸಗಳನ್ನು ನರೇಂದ್ರ ಮೋದಿ ಅವರ ಕಾಲಘಟ್ಟದಲ್ಲಿ ಆಗಿದೆ. ಇವತ್ತು ಪಾಸ್ಪೋರ್ಟ್ನಲ್ಲೂ ಸೇವಾ ಕೇಂದ್ರಗಳನ್ನು ತೆರೆಯುವುದರ ಮುಖಾಂತರ ಪ್ರತಿಯೊಬ್ಬರಿಗೂ ಅರ್ಜಿಗಳನ್ನು ಹಾಕತಕ್ಕಂಥ ಪ್ರಯತ್ನಗಳು ನಮ್ಮ ಸರ್ಕಾರದ ಆಗಿದೆ. ಹೀಗೆ ವಿಶೇಷವಾಗಿ 4 ರೀತಿಯ ಪರಿವರ್ತನೆಗಳನ್ನು ಮಾಡ್ತಾ ಸ್ವಾವಲಂಬಿ ಭಾರತ, ಸ್ವಾಭಿಮಾನಿ ಭಾರತ, ಸಾಂಸ್ಕೃತಿಕ ಭಾರತ ನಿರ್ಮಾಣ ಆಗಿದೆ. ಇದರ ಮುಖಾಂತರ ನರೇಂದ್ರ ಮೋದಿ ಅವರ ಆಡಳಿತದ ಮುಖಾಂತರವಾಗಿ ದೇಶದಲ್ಲಿ ಒಂದು ಅಭೂತಪೂರ್ವವಾಗಿರ್ತಕ್ಕಂತಹ ಭಾರತವನ್ನು ಎತ್ತರಕ್ಕೆ ಕೊಂಡೊಯ್ತಕ್ಕಂಥ ಕೆಲಸ, ಸಂಕಲ್ಪಗಳು ನರೇಂದ್ರ ಮೋದಿ ಅವರಿಂದ ಆಗ್ತಾ ಇದೆ. ಇದರ ಜೊತೆಗೆ ನಮ್ಮ ಜಿಲ್ಲೆಯಲ್ಲೂ ಒಂದು ವಿಶೇಷವಾಗಿರ್ತಕ್ಕಂಥ ಯೋಜನೆಗಳನ್ನು ಜೋಡಿಸ್ತಕ್ಕಂಥ ಕೆಲಸ ಈ ಸರ್ಕಾರದ ಅವಧಿಯಲ್ಲಿ ಆಗಿದೆ. ಅಟಲ್ ಟಿಂಕರಿಂಗ್ ಲ್ಯಾಬ್ಗಳನ್ನ ಶಾಲೆಗಳಿಗೆ ಕೊಟ್ಟಿದೆ, 60 ಶಾಲೆಗಳಿಗೆ ಕೊಟ್ಟಿದೆ. ದೇಶದಲ್ಲಿ 2014 ನಂತರ ಭಾರತೀಯ ಜನತಾ ಪಾರ್ಟಿಯ ನರೇಂದ್ರ ಮೋದಿಯ ನೇತೃತ್ವದ ಸರ್ಕಾರ ಅಧಿಕಾರಕ್ಕೆ ಬಂತು. ಅಧಿಕಾರ ತಗೊಂಡಾಗ ನರೇಂದ್ರ ಮೋದಿ ಅವರು ಒಂದು ಉದ್ಘೋಷವನ್ನ ಮಾಡಿದರು. ಸಬ್ಕಾ ಸಾಥ್ ಸಬ್ಕಾ ವಿಕಾಸ್. ಈ ಆಧಾರದಲ್ಲಿ ಬಡವರ ಕಲ್ಯಾಣ ನನ್ನ ಗುರಿ
ಅನ್ನತಕ್ಕಂಥ ಚಿಂತನೆಯ ಆಧಾರದಲ್ಲಿ 2014ರಲ್ಲಿ ಪ್ರಧಾನಮಂತ್ರಿಯಾಗಿ ಪ್ರತಿಜ್ಞೆ ಸ್ವೀಕಾರ ಆಯಿತು. 9 ವರ್ಷಗಳ ಕಾಲ ಈ ದೇಶದ ಆಡಳಿತ ನರೇಂದ್ರ ಮೋದಿ ಅವರಲ್ಲಿದೆ. 9ನೇ ವರ್ಷ ಆಡಳಿತ ನಡೀತಾ ಇದೆ. ಮುಂದಿನ ದಿನಗಳಲ್ಲಿ ದೇಶದಲ್ಲಿ ವಿಚಾರಗಳನ್ನು ಮಂಡಿಸಬೇಕಿದ್ರೆ ಹಿಂದೆ ನಾವು 2 ಉಲ್ಲೇಖಗಳನ್ನು ಮಾಡ್ತೀವಿ. ಕ್ರಿಸ್ತ ಶಕ, ಕ್ರಿಸ್ತ ಪೂರ್ವ, ಸ್ವಾತಂತ್ರ್ಯ ನಂತರ, ಸ್ವಾತಂತ್ರ್ಯ ಪೂರ್ವ ಅನ್ನುವಂಥ ಉದ್ಘೋಷಗಳು ಈ ದೇಶದಲ್ಲಿ ನಡೀತಿದೆ. ಆದರೆ ಪರಿವರ್ತನೆಯ ಭಾರತದಲ್ಲಿ ಮುಂದಿನ ದಿನಗಳಲ್ಲಿ 2014ರ ಹಿಂದೆ, 14ರ ನಂತರ ಅನ್ನತಕ್ಕಂಥ ಉಲ್ಲೇಖಗಳಾಗ್ತವೆ. ಇಡೀ ದೇಶದಲ್ಲಿ ಒಂದು ಪರಿವರ್ತನೆ ಯುಗ ಪ್ರಾರಂಭ ಆಗಿದೆ ನರೇಂದ್ರ ಮೋದಿ ಅವರ ಆಡಳಿತ. ಒಂದು ಕಾಲಘಟ್ಟದಲ್ಲಿ ಈ ದೇಶದಲ್ಲಿ ಚುನಾವಣೆಗಳು ಬಂದಾಗ ಈ ದೇಶದ ಪಾರ್ಟಿಗಳು, ಪ್ರಧಾನಮಂತ್ರಿ ಅಭ್ಯರ್ಥಿಗಳು ಅಧಿಕಾರವನ್ನ ಕೊಟ್ಟಾಗ ನಾವು ಭಾರತವನ್ನ ಸಿಂಗಾಪುರ ಮಾಡ್ತೀವಿ, ಭಾರತವನ್ನ ಅಮೆರಿಕ ಮಾಡ್ತೀವಿ ಅನ್ನುವಂಥ ಉಲ್ಲೇಖಗಳನ್ನು ಮಾಡ್ತಿದ್ರು. ಆದರೆ ಇವತ್ತು ಪರಿವರ್ತನೆ ಆಗಿದೆ. ಅಮೆರಿಕದಲ್ಲಿ ಚುನಾವಣೆಗಳು ಬಂದಾಗ ಹೇಳ್ತಾರೆ, ಅಮೆರಿಕದಲ್ಲಿ ನರೇಂದ್ರ ಮೋದಿಯ ಆಡಳಿತವನ್ನು ತರ್ತೀವಿ ಅಂತ ಅಲ್ಲಿ ಅಧ್ಯಕ್ಷೀಯ ಅಭ್ಯರ್ಥಿಗಳು ಉಲ್ಲೇಖ ಮಾಡಿದ್ದನ್ನು ನಾವು ಕಂಡಿದ್ದೀವಿ. ಹೇಳಿದ್ರೆ ಇವತ್ತು ಜಗತ್ತು ಭಾರತದ ಕಡೆಗೆ ನೋಡ್ತಾ ಇದೆ. ಹಾಗಾಗಿ 4 ರೀತಿಯಲ್ಲಿ ಭಾರತ ಪರಿವರ್ತನೆ. ಒಂದು ಅಭಿವೃದ್ಧಿಶೀಲ ಭಾರತ, 2ನೇದು ಸಾಂಸ್ಕೃತಿಕ ಭಾರತ, 3ನೇದು ಸ್ವಾಭಿಮಾನಿ ಭಾರತ, 4ನೇದು ಸ್ವಾವಲಂಬಿ ಭಾರತ. ಹೀಗೆ 4 ವಿಧದಲ್ಲಿ ಭಾರತ ಪರಿವರ್ತನೆ ಆಗಿದೆ. ಸ್ವಾಮಿ ವಿವೇಕಾನಂದರು ಕಂಡಿರುವ 150 ವರ್ಷಗಳ ಹಿಂದೆ ಉಲ್ಲೇಖ ಮಾಡಿರುವ ಭಾರತ, ಜಗದ್ಗುರು ಭಾರತ ನಿರ್ಮಾಣ ಆಗ್ತಾ ಇದೆ. ಹಾಗಾಗಿ ಇವತ್ತು ಜಗತ್ತಿನ ಎಲ್ಲ ಜನ ಭಾರತದ ಕಡೆಗೆ ನೋಡ್ತಾ ಇದ್ದಾರೆ. ಭಾರತ ಸಮಸ್ಯೆಗಳು ಬಂದಾಗ ಭಾರತದ ಕಡೆಗೆ ಕಣ್ತೆರೆದು ಕೈ ಚಾಚಿ ಕೇಳುವಂಥ ಕಾಲಘಟ್ಟಕ್ಕೆ ಭಾರತ ಎದ್ದು ನಿಂತಿದೆ. ಹಾಗಾಗಿ ಇವತ್ತು ಬೇರೆ ಬೇರೆ ದೇಶಗಳ ಜನನಾಯಕರು ಹೇಳ್ತಾ ಇದ್ದಾರೆ, ಮುಂದಿನ ದಿನಗಳಲ್ಲಿ ಜಗತ್ತಿನ ನಾಯಕತ್ವವನ್ನು ಭಾರತ ವಹಿಸ್ಕೊಳ್ಬೇಕು. ಜಗತ್ತಿನ ಎತ್ತರಕ್ಕೆ ನರೇಂದ್ರ ಮೋದಿ ಏರಿದ್ದಾರೆ ಅನ್ನುವಂಥದ್ದನ್ನು ನಾವು ಮಾತ್ರ ಅಲ್ಲ, ಬೇರೆ ಬೇರೆ ದೇಶದ ಜನ ಹೇಳುವಂಥದ್ದನ್ನು ಕೇಳಿದ್ದೀವಿ. ಹಾಗಾಗಿ ಇವತ್ತು ನಮ್ಮದು ಒಂದು ಕಾಲಘಟ್ಟದಲ್ಲಿ ಇಲ್ಲಿ 3 ವಿಚಾರಗಳು ಹೆಚ್ಚಿತ್ತು. ಒಂದು ಪರಿವಾರವಾದ, ಇನ್ನೊಂದು ಕುಟುಂಬವಾದ, ಈ 2ನ್ನು ಮೀರಿ ಈಗ ವಿಕಾಸವಾದ ಪ್ರಾರಂಭ ಆಗಿದೆ. ವಿಕಾಸವಾದ ಪ್ರಾರಂಭ. ಹಾಗಾಗಿ 2014ರ ನಂತರ ವಿಕಾಸವಾದಕ್ಕೆ ಹೆಚ್ಚು ಆದ್ಯತೆಗಳನ್ನು ಕೊಟ್ಟು ಇವತ್ತು ಪರಿವರ್ತನೆಯ ಕಾಲಘಟ್ಟಕ್ಕೆ ಭಾರತ ಹೋಗ್ತಾ ಇದೆ. ನಾನು ಬಹಳ ಸಮಯ ತಗೊಳ್ಳೋದ್ರಿಂದ ಅದಕ್ಕೆ ಹೆಚ್ಚು ಉಲ್ಲೇಖ ಮಾಡೋದಿಲ್ಲ. ನಮ್ಮ ಕಾಲಘಟ್ಟದಲ್ಲಿ ಆಗಿರ್ತಕ್ಕಂಥ ವಿಚಾರಗಳನ್ನು ಮುಂದಿಡೋದಕ್ಕೆ ಪ್ರಯತ್ನಗಳನ್ನು ಮಾಡ್ತೇನೆ. ಸಾಂಸ್ಕೃತಿಕ ಭಾರತ. ಇವತ್ತು ಕಾಶಿ ಕಾರಿಡಾರ್ನಂತ, ಅಯೋಧ್ಯೆಯ ಶ್ರೀರಾಮ ಮಂದಿರದ ನಿರ್ಮಾಣದಂತ, ಕೇದಾರನಾಥದ ಅಭಿವೃದ್ಧಿ ಅಂತ, ಗಂಗಾ ನದಿ ಶುಚಿತ್ವದಂಥ, ಅದರ ಜೊತೆಗೆ ಈ ದೇಶದ ಆಧ್ಯಾತ್ಮ ಶಕ್ತಿಗೆ ಆಗಿರ್ತಕ್ಕಂಥ ಯೋಗವನ್ನು ವಿಶ್ವದ ಯೋಗ ದಿನಾಚರಣೆಯನ್ನಾಗಿ ಪರಿವರ್ತನೆ ಮಾಡುವ ಕಾಲಘಟ್ಟದವರೆಗೆ ಇವತ್ತು ಸಾಂಸ್ಕೃತಿಕ ಭಾರತ ಎದ್ದು ನಿಂತಿದೆ. ಜಗತ್ತು ಭಾರತವನ್ನು ಇವತ್ತು ಗಂಗಾ, ಕಾಶಿ ಎಲ್ಲ ಅಭಿವೃದ್ಧಿಯ ಮುಖಾಂತರ 2 ರೀತಿಯ ಪರಿವರ್ತನೆಗಳಾಗಿದ್ದಾವೆ. ಸಾಂಸ್ಕೃತಿಕ ಪರಂಪರೆಗಳಿಗೆ ಹೆಚ್ಚು ಗೌರವಗಳು ಸಿಕ್ಕಿದ್ದಾವೆ. ಟೂರಿಸಂ ಅಲ್ಲಿ, ಪ್ರವಾಸೋದ್ಯಮದಲ್ಲೂ ಹೆಚ್ಚು ಆದ್ಯತೆಗಳು ಕೊಟ್ಟು ಭಾರತ ಪರಿವರ್ತನೆ ಆಗಿ ಹೋಗ್ತಾ ಇದೆ. ಒಂದು ಕಾಲಘಟ್ಟಗಳು ಪಾಕಿಸ್ತಾನ ಭಾರತ ಮೇಲೆ ಆಕ್ರಮಣ ಮಾಡಿರ್ತಕ್ಕಂಥ ಕಾಲಘಟ್ಟಗಳಲ್ಲಿ ಈ ದೇಶದ ಸೈನಿಕರ ಮೇಲೆ ಅಟ್ಯಾಕ್ಗಳಾದಾಗ ಮೌನವಾಗಿರ್ತಕ್ಕಂಥ ದೇಶಕ್ಕೂ, ಸರ್ಜಿಕಲ್ ಸ್ಟ್ರೈಕ್ ಮುಖಾಂತರ ಉತ್ತರವನ್ನು ಕೊಟ್ಟು ಇವತ್ತು ಭಯೋತ್ಪಾದನೆಯಂತ ನಿಗ್ರಹ ಮಾಡಿರ್ತಕ್ಕಂಥ ಕಾಲಘಟ್ಟಕ್ಕೂ ಆಂತರಿಕ ಮತ್ತು ಬಾಹ್ಯವಾಗಿರ್ತಕ್ಕಂಥ ಭದ್ರತೆಗೆ ಒತ್ತು ಕೊಡುವಂಥ ಕೆಲಸ ಕಾರ್ಯಗಳು ಇವತ್ತು ನಮ್ಮ ಸರ್ಕಾರದಲ್ಲಿ ಆಗಿದೆ. 2014ರ ನಂತರ ನೋಡಿದರೆ ಈ ದೇಶದಲ್ಲಿ ನಡೆದಿರ್ತಕ್ಕಂಥ ಭಯೋತ್ಪಾದನಾ ಚಟುವಟಿಕೆಗಳು ಪೂರ್ಣವಾಗಿ ನಿಯಂತ್ರಣಕ್ಕೆ ಬಂದಿದೆ. ಅದಕ್ಕಿಂತ ಪೂರ್ವದಲ್ಲಿ ದೆಹಲಿಯಲ್ಲಿ, ಬೆಂಗಳೂರಿನಲ್ಲಿ, ಕೇರಳದಲ್ಲಿ, ತಮಿಳುನಾಡಿನಲ್ಲಿ ನಡೆದಿರ್ತಕ್ಕಂಥ ಬಾಂಬ್ ಸ್ಫೋಟಗಳನ್ನು ಗಮನಿಸಿದರೆ 2014ರ ನಂತರ ಇವತ್ತು ಪೂರ್ಣ ಪ್ರಮಾಣದಲ್ಲಿ ಭಯೋತ್ಪಾದನಾ ಚಟುವಟಿಕೆಗಳು ನಿಗ್ರಹ ಮಾಡತಕ್ಕಂಥ ಒಂದು ಕಾಶ್ಮೀರದಲ್ಲೂ ಪರಿವರ್ತನೆ ಮಾಡತಕ್ಕಂಥ ಕೆಲಸ ಕಾರ್ಯಗಳಾಗಿದ್ದಾವೆ. 304ನೇ ವಿಧಿ ರದ್ದತಿಯ ಮುಖಾಂತರವಾಗಿ ಕಾಶ್ಮೀರವನ್ನು ಜೋಡಿಸ್ತಕ್ಕಂಥ ಕೆಲಸ, ಕಾಶ್ಮೀರಕ್ಕೆ ಸ್ವಾವಲಂಬಿ
ಸ್ವಾತಂತ್ರ್ಯ ಬಂದ ಕೊಡ್ತಕ್ಕಂಥ ಕೆಲಸ ನಮ್ಮ ಕಾರ್ಯದಿಂದ ಆಗಿದೆ. ಹೀಗೆ ಒಂದು ಭಾರತ, ಸಾಂಸ್ಕೃತಿಕ ಭಾರತ ಪರಿವರ್ತನೆ ಆಗಿದೆ, ಸ್ವಾಭಿಮಾನ ಭಾರತ ಎದ್ದು ನಿಂತಿದೆ. ಸ್ವಾವಲಂಬಿಯಾಗಿ ಇವತ್ತು ದೇಶದಲ್ಲಿ ನಾವು ಅದ್ಭುತವಾಗಿರ್ತಕ್ಕಂಥ ಪರಿವರ್ತನೆಗಳನ್ನು ಕಾಣ್ತಾ ಇದ್ವಿ. ಒಂದು ಕಾಲಘಟ್ಟದಲ್ಲಿ ಈ ದೇಶದಲ್ಲಿ ಮಲೇರಿಯಾ ಇದ್ದಾಗ 40 ವರ್ಷಗಳ ಕಾಲ ಔಷಧಿ ಕಂಡುಹಿಡಿದೇ ಇರತಕ್ಕಂಥ ಕಾಲಘಟ್ಟಗಳನ್ನು ನೋಡಿದ್ದೇವೆ. ಕಾಲಾರ ಬಂದು 60 ವರ್ಷಗಳ ಕಾಲ ಈ ದೇಶದಲ್ಲಿ ಔಷಧಿಗಳನ್ನು ಕಂಡುಹಿಡಿದಿಲ್ಲ. ಆದರೆ ಕೋವಿಡ್ನಂತಹ ಜಗತ್ತಿಗೆ ಬಂದಿರತಕ್ಕಂಥ ಮಾರಕ ರೋಗ ಬಂದಾಗ ಅದರ ವಿರುದ್ಧವಾಗಿರ್ತಕ್ಕಂಥ ಕಾರ್ಯವನ್ನು ಮಾಡಿ ಈ ದೇಶದಲ್ಲಿ 8 ತಿಂಗಳ ಒಳಗೆ ಇಲ್ಲಿಯ ವಿಜ್ಞಾನಿಗಳಿಗೆ ಪ್ರೇರಣೆ ಕೊಟ್ಟು ಒಂದು ಸ್ವದೇಶಿ ಔಷಧಗಳನ್ನು ಹುಡುಕುವುದರ ಮುಖಾಂತರ ಮೊದಲ ಬಾರಿಗೆ ಈ ದೇಶದಲ್ಲಿ ಸುಮಾರು 120 ಕೋಟಿ ಲಸಿಕೆಗಳನ್ನು ಉಚಿತವಾಗಿ ಕೊಡ್ತಕ್ಕಂಥ ಕೆಲಸವನ್ನು ನಮ್ಮ ದೇಶ ಮಾಡಿದೆ. ಹೇಳಿದ್ರೆ ಕೋವಿಡ್ನ ಲಸಿಕೀಕರಣ ಮಾಡತಕ್ಕಂಥದ್ದು ಮತ್ತು ಅದನ್ನು ರಫ್ತು ಮಾಡಿತ್ತು. ನಮ್ಮ ಸರ್ಕಾರ ಅದನ್ನು ಕೋವಿಡ್ನ ಸಂದರ್ಭದಲ್ಲಿ ಮಾಡಿರ್ತಕ್ಕಂಥ ಜನರಿಗೆ ಕೊಟ್ಟಿರ್ತಕ್ಕಂಥ ಸೌಕರ್ಯಗಳು, ಸೌಲಭ್ಯಗಳು ಇವತ್ತು ದೇಶದಲ್ಲೇ ಜಗತ್ತಿನಲ್ಲೇ ಕೋವಿಡ್ ನಿಯಂತ್ರಣದಲ್ಲಿ ಭಾರತ ಪ್ರಥಮ ಸ್ಥಾನಕ್ಕೆ ಬಂದು ನಿಂತಿರ್ತಕ್ಕಂಥದ್ದು ನಾವು ಕಂಡಿದ್ದೀವಿ. ಎರಡನೇದು, ಈ ದೇಶದಲ್ಲಿ ನಡೆದಿರ್ತಕ್ಕಂಥ ಚತುಷ್ಪಥ ರಸ್ತೆಗಳು. ಅಟಲ್ ಬಿಹಾರಿ ವಾಜಪೇಯಿಯವರ ಕಾಲಘಟ್ಟದಲ್ಲಿ ಈ ದೇಶದಲ್ಲಿ ದಿನಕ್ಕೆ 12 ಕಿಲೋಮೀಟರ್ ಚತುಷ್ಪಥ ರಸ್ತೆಗಳು ನಡೀತಿತ್ತು. ಆ ನಂತರ ಬಂದಿರತಕ್ಕಂಥ UPA ಕಾಲಘಟ್ಟದಲ್ಲಿ ಈ ದೇಶದಲ್ಲಿ 4 ಕಿಲೋಮೀಟರ್ ರಸ್ತೆಗಳಾಗ್ತಿದ್ವು. ಆದರೆ ಇವತ್ತು ದಿನಕ್ಕೆ 27 ಕಿಲೋಮೀಟರ್ ರಸ್ತೆಗಳು, ಚತುಷ್ಪಥ ರಸ್ತೆಗಳು ನಿರ್ಮಾಣ ಆಗ್ತಾ ಇದ್ದಾವೆ. ಹಾಗಾಗಿ ಇವತ್ತು ಅಭಿವೃದ್ಧಿ ಕಾರ್ಯಗಳು ವೇಗವನ್ನು ತಗೋತಾ ಇದ್ದಾವೆ. ಅಭಿವೃದ್ಧಿ ಕಾರ್ಯದಲ್ಲಿ ರಸ್ತೆಯಂಥ ಕಾಮಗಾರಿಗಳನ್ನು ಮಾಡತಕ್ಕಂಥ ಕೆಲಸ ಕಾರ್ಯಗಳು ವೇಗವನ್ನು ತಗೋತಾ ಇದೆ. ಸುಮಾರು ಈಗ ನಮ್ಮ ಸರ್ಕಾರ ಬಂದ ಮೇಲೆ ಸುಮಾರು ಹತ್ತಿರ 75,000 ಕಿಲೋಮೀಟರ್ ರಸ್ತೆಗಳನ್ನು ಅಭಿವೃದ್ಧಿ ಮಾಡತಕ್ಕಂಥ ಕೆಲಸ ಕಾರ್ಯಗಳು ನಡೆದಿದ್ದಾವೆ. ಇವತ್ತು ರೈಲ್ವೆಯಲ್ಲಿ ಪರಿವರ್ತನೆಗಳನ್ನು ಮಾಡತಕ್ಕಂಥ ಕೆಲಸ, ವಂದೇ ಭಾರತ್ ಟ್ರೈನ್ಗಳ ಕಾರ್ಯಾರಂಭ, ದೇಶದಲ್ಲಿ 400 ವಂದೇ ಭಾರತ್ ಟ್ರೈನ್ನ ಕಾರ್ಯಕ್ರಮಗಳಾಗಿವೆ. 74 ಹೊಸ ವಿಮಾನ ನಿಲ್ದಾಣಗಳ ಇತ್ತು ಹಿಂದೆ ಈ ದೇಶದಲ್ಲಿ ಇತ್ತು. ಈಗ 148ಕ್ಕೆ ಏರಿದೆ. ನಮ್ಮ ರಾಜ್ಯದಲ್ಲಿ ಸುಮಾರು 13 ಏರ್ಪೋರ್ಟ್ಗಳು ನಿರ್ಮಾಣಗಳಾಗಿವೆ. ಹೀಗೆ ಅಭಿವೃದ್ಧಿಗೆ ಪೂರಕವಾಗಿರ್ತಕ್ಕಂಥ ದೇಶದ ಅಭಿವೃದ್ಧಿ ಕಾರ್ಯಗಳಿಗೆ ಹೆಚ್ಚು ಆದ್ಯತೆಯನ್ನು ಕೊಡ್ತಕ್ಕಂಥ ಏರ್ಪೋರ್ಟ್ಗಳನ್ನು, ಪೋರ್ಟ್ಗಳನ್ನು, IITಗಳನ್ನು, ಏಮ್ಸ್ಗಳನ್ನು ನಿರ್ಮಾಣ ಮಾಡತಕ್ಕಂಥ ಕೆಲಸ ಕಾರ್ಯಗಳು ಪ್ರಾರಂಭ ಆಗಿದ್ದಾವೆ. ಗ್ರಾಮೀಣ ಪ್ರದೇಶದಲ್ಲಿ ಪ್ರಧಾನಮಂತ್ರಿಗಳು ಅಧಿಕಾರ ಸ್ವೀಕಾರ ಮಾಡಿರುವಂತಹ ಸಂದರ್ಭದಲ್ಲಿ 18,000 ಗ್ರಾಮಗಳು ಕರೆಂಟ್ ಇಲ್ಲದೆ ಇರತಕ್ಕಂಥ ಗ್ರಾಮಗಳಿದ್ವು. 18,000 ಗ್ರಾಮ. 14ರಿಂದ 18ರ ಮಧ್ಯೆ 18,000 ಗ್ರಾಮಗಳಿಗೆ ಕರೆಂಟ್ ಕೊಡತಕ್ಕಂಥ ಕೆಲಸ ಕಾರ್ಯಗಳಾಗಿವೆ. ದೀನ್ ದಯಾಳ್ ವಿದ್ಯುದೀಕರಣ ಅಡಿಯಲ್ಲಿ ಮನೆಗಳಿಗೆ ವಿದ್ಯುತ್ ಅನ್ನು ಕೊಡತಕ್ಕಂಥ, ಎಲ್ಲಿ ವಿದ್ಯುತ್ಗಳಿಲ್ವೋ ಆ ಕೊರತೆಗಳನ್ನು ನಿರ್ವಹಿಸುವಂಥ ಕೆಲಸ ಕಾರ್ಯಗಳಾಗಿದ್ದಾವೆ. ಡಿಜಿಟಲ್ ಕ್ರಾಂತಿಯ ಮುಖಾಂತರ ಒಂದು ಪರಿವರ್ತನೆಯ ಕಾಲಘಟ್ಟಗಳು ಪ್ರಾರಂಭ ಆಗಿದೆ. ಇವತ್ತು ಹಳ್ಳಿಗಳಲ್ಲಿ ಡಿಜಿಟಲ್ ಕ್ರಾಂತಿಗಳಾಗಿದ್ದಾವೆ. ನಮ್ಮ ದೇಶ ಇವತ್ತು ಮೊಬೈಲ್ ನಿರ್ಮಾಣದಲ್ಲಿ 2ನೇ ಸ್ಥಾನಕ್ಕೆ ಅತಿ ದೊಡ್ಡ ದೇಶವಾಗಿ ಪರಿವರ್ತನೆ ಆಗ್ತದೆ. ಮೂಲ ಸೌಕರ್ಯಗಳನ್ನು ಕೊಡ್ತಕ್ಕಂಥ ಕೆಲಸ ಕಾರ್ಯಗಳಾಗಿದ್ದಾವೆ. ಪ್ರಧಾನಮಂತ್ರಿಗಳು ಶೌಚಾಲಯದ ಬಗ್ಗೆ ಉಲ್ಲೇಖ ಮಾಡಿದಾಗ ಬಹಳಷ್ಟು ಜನ ತಮಾಷೆಯನ್ನು ಮಾಡಿದರು. ಆದರೆ ಇವತ್ತು 11.72 ಕೋಟಿ ಶೌಚಾಲಯಗಳ ನಿರ್ಮಾಣ ಆಗಿದೆ. ಗರೀಬ್ ಕಲ್ಯಾಣ ಯೋಜನೆಯಲ್ಲಿ ಸುಮಾರು 80 ಕೋಟಿ ಜನರಿಗೆ ಉಚಿತವಾಗಿರ್ತಕ್ಕಂಥ ಆಹಾರಗಳನ್ನು ಕೊಡ್ತಕ್ಕಂಥ ಕೆಲಸ ಕಾರ್ಯಗಳಾಗಿವೆ. ಕೋವಿಡ್ನ ಸಂದರ್ಭದಲ್ಲಿ 20 ಕೋಟಿ ಮಹಿಳೆಯರ ಜನ್ಧನ್ ಅಕೌಂಟ್ಗಳಿಗೆ ಹಣ ವರ್ಗಾವಣೆ ಮಾಡತಕ್ಕಂಥ ಕೆಲಸ ಕಾರ್ಯಗಳಾಗಿದ್ದಾವೆ. ಮುದ್ರಾದ ಅಡಿಯಲ್ಲಿ ಸುಮಾರು 39,000 ಕೋಟಿ ರೂಪಾಯಿಗಳ ಸಾಲ ಕೊಡ್ತಕ್ಕಂಥ ಕೆಲಸ ಕಾರ್ಯಗಳಾಗಿದ್ದಾವೆ. 2024 ಆದಾಗ ಪ್ರತಿಯೊಬ್ಬ ಬಡವನಿಗೂ ಮನೆ ಕೊಡಬೇಕನ್ನತಕ್ಕಂಥ ಪರಿಕಲ್ಪನೆ ಅಡಿಯಲ್ಲಿ ಈಗಾಗಲೇ 3 ಕೋಟಿ ಅಧಿಕ ಮನೆಗಳನ್ನು ಕೊಡ್ತಕ್ಕಂಥ ಕೆಲಸ ಕಾರ್ಯಗಳಾಗಿದ್ದಾವೆ. ಉಜ್ವಲದ ಅಡಿಯಲ್ಲಿ ಸುಮಾರು 12 ಕೋಟಿ ಜನರಿಗೆ ಗ್ಯಾಸ್ನ ಜೋಡಣೆಯನ್ನು ಮಾಡತಕ್ಕಂಥ ಕೆಲಸ ಕಾರ್ಯಗಳಾಗಿವೆ. ಕೃಷಿ ಬಜೆಟ್ನಲ್ಲಿ 5.7
ಜಾಸ್ತಿ ಮಾಡಲಿಕ್ಕಾಗಿದೆ. PM ಕಿಸಾನ್ ಸಮ್ಮಾನ್ ಯೋಜನೆ ಅಡಿಯಲ್ಲಿ 11 ಕೋಟಿ ರೈತರನ್ನು ಜೋಡಿಸುವಂಥ ಕೆಲಸ ಕಾರ್ಯಗಳಾಗ್ತವೆ. ಗೊಬ್ಬರದ ಸಬ್ಸಿಡಿಯನ್ನು 500% ಹೆಚ್ಚು ಮಾಡತಕ್ಕಂಥ ಕೆಲಸ ಕಾರ್ಯಗಳಾಗಿದ್ದಾವೆ. ಫಸಲ್ ಬಿಮಾ ಅಡಿಯಲ್ಲಿ 93,068 ಕೋಟಿ ರೂಪಾಯಿಗಳನ್ನು ಮೀಸಲಿಡುವಂಥ ಕೆಲಸ ಕಾರ್ಯಗಳಾಗಿದ್ದಾವೆ. ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿ ಜಾರಿ ಮಾಡತಕ್ಕಂಥ ಕೆಲಸ ಕಾರ್ಯಗಳಾಗಿದ್ದಾವೆ. PMC ಯೋಜನೆ ಅಡಿಯಲ್ಲಿ ಸುಮಾರು 14,500 ಶಾಲೆಗಳ ಅಭಿವೃದ್ಧಿ ಮಾಡತಕ್ಕಂಥ 7 ಹೊಸ IITಗಳ ನಿರ್ಮಾಣ, 7 ಹೊಸ ಏಮ್ಸ್ ನಿರ್ಮಾಣ, 390 ಹೊಸ ವಿವಿಗಳ ನಿರ್ಮಾಣ ಆಗಿದೆ. ದಾಖಲೆ ಸಮಯದಲ್ಲಿ ನಮ್ಮ ಪ್ರಧಾನಮಂತ್ರಿಗಳದ್ದು ವಿಶೇಷ ಏನು ಹೇಳಿದರೆ, ಶಿಲಾನ್ಯಾಸ ಮಾಡಿದಾಗಲೇ ಲೋಕಾರ್ಪಣೆಗೂ ದಿನ ಇಡತಕ್ಕಂಥ. ಇದರಲ್ಲಿ ಒಂದು ದಾಖಲೆಯ ನಿರ್ಮಾಣದಲ್ಲಿ ನಮ್ಮ ಸಂಸತ್ ಭವನ ನಿರ್ಮಾಣ ಆಗಿದೆ, ಹೊಸ ಸಂಸತ್ ಭವನದ ನಿರ್ಮಾಣ ಆಗಿದೆ. ಇವತ್ತು ಮೆಟ್ರೋ ರೈಲು ಸೇವೆ ಇರ್ಬೋದು, ಮನೆ ಮನೆಗಳಿಗೆ ನಲ್ಲಿ, ಮನೆ ಮನೆಗಳಿಗೆ ಗಂಗೆ ಅನ್ನತಕ್ಕಂಥ ಕಲ್ಪನೆಯಲ್ಲಿ ಆಯುಷ್ಮಾನ್ ಯೋಜನೆ, ಆಸ್ಪತ್ರೆ ಅಂತ ಕೆಲಸ ಕಾರ್ಯ. ಹಿಂದೆ ಗೊತ್ತಿದೆ, ಯುದ್ಧ ಭೂಮಿಯಲ್ಲಿ ನಮ್ಮ ದೇಶದೊಳಗಡೆ ಅಥವಾ ಭಯೋತ್ಪಾದಕರ ಮಧ್ಯೆ ಸಿಲುಕಿ ಸತ್ತರೆ ಸೈನಿಕರ ಶವವನ್ನು ತರಲಿಕ್ಕೂ ಬಹಳ ಕಷ್ಟಗಳಾಗ್ತದೆ. ಆದರೆ ಇವತ್ತು ಭಾರತ ಗೌರವಕ್ಕೆ ಪಾತ್ರ ಆದ ಕಾರಣಕ್ಕೋಸ್ಕರ ಉಕ್ರೇನ್ನಲ್ಲಿ ರಷ್ಯಾ ಉಕ್ರೇನ್ ಯುದ್ಧ ನಡೆದಾಗ ಆ ಉಕ್ರೇನ್ನ ನೆಲದಲ್ಲಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳನ್ನು ತಂದ ಏಕೈಕ ದೇಶ ಭಾರತ. ಅದಕ್ಕಿಂತ ವಿಶೇಷ ಅಲ್ಲಿ ಒಬ್ಬ ನವೀನ್ ಅನ್ನತಕ್ಕಂಥ ಒಬ್ಬ ಯುವಕ ದಾವಣಗೆರೆ ಸತ್ತಾಗ ಅವನ ತಂದೆ ತಾಯಿ ಅಂತಿಮ ಅವನ ಮುಖದರ್ಶನ ಮಾಡಬೇಕು ಅಂತ ಹೇಳಿದ್ರೆ ಆ ಯುದ್ಧ ಭೂಮಿಯಿಂದ ಶವವನ್ನು ತಂದು ಅವನ ಮನೆಗೆ ಒಪ್ಪಿಸಿರ್ತಕ್ಕಂಥ ಒಂದು ಸರ್ಕಾರ. ಇವತ್ತು ಸುಡಾನ್ನಲ್ಲಿ ಅಲ್ಲಿರ್ತಕ್ಕಂಥ ಭಾರತೀಯರನ್ನು ತರತಕ್ಕಂಥ ಪ್ರಯತ್ನಗಳು, ಮನ್ ಕಿ ಬಾತ್ನ ಮುಖಾಂತರ ಸಾಮಾನ್ಯ ಜನರ ಜೊತೆ ಸಂವಾದ ಮಾಡತಕ್ಕಂಥ ಪ್ರಧಾನಮಂತ್ರಿಗಳ ಕಲ್ಪನೆ, ಇದೆಲ್ಲದಕ್ಕಿಂತ ಹೆಚ್ಚು ನಮ್ಮ ಅಧಿಕಾರದಲ್ಲಿರ್ತಕ್ಕಂಥ ಪರಿವರ್ತನೆ ಏನು ಅಂತ ಕೇಳಿದ್ರೆ, ನಾನು ದಕ್ಷಿಣ ಕನ್ನಡ ಜಿಲ್ಲೆಯದ್ದೇ ಒಂದು ಉಲ್ಲೇಖ ಮಾಡ್ತೇನೆ, ಎಷ್ಟು ಚೆನ್ನಾಗಿರ್ತಕ್ಕಂಥ ಪರಿವರ್ತನೆಗಳಾಗ್ತದೆ. 2 ಜನ ಶ್ರೇಷ್ಠ ಸಾಧಕರು ನಮ್ಮ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಕೋನಾಜೆ ಬಲ್ಲಿ ಇರತಕ್ಕಂಥ ಹಾಜಬ್ಬ, ಸಾಮಾನ್ಯ ಶಿಕ್ಷಣ ಸಂಸ್ಥೆ ಅಂತ ಹೇಳಿದ್ರು ಬೆಳೆದಿರ್ತಕ್ಕಂಥ ಹಾಜಬ್ಬನಿಗೆ ಪದ್ಮಶ್ರೀ ಪ್ರಶಸ್ತಿಯನ್ನು ಕೊಡತಕ್ಕಂಥ ಯಾವುದೇ ಇನ್ಫ್ಲುಯೆನ್ಸ್ಗಳಿಲ್ಲದೆ ಗುರುತಿಸ್ತಕ್ಕಂಥ ಕೆಲಸ ಕಾರ್ಯ. ನಮ್ಮ ಕಾಸರಗೋಡು ಮಂಗಳೂರಿನ ಬಾರ್ಡರ್ನಲ್ಲಿರ್ತಕ್ಕಂಥ ಮಹಾಲಿಂಗ ನಾಯಕ ಅನ್ನತಕ್ಕಂಥ 9 ಸುರಂಗಗಳನ್ನು ತೆಗೆದಿದ್ದಾರೆ ಅಂತ ಅವರ ಗ್ರಾಮದವರಿಗೆ ಗೊತ್ತಿಲ್ಲ. ಆದರೆ ಮಹಾಲಿಂಗ ನಾಯಕರನ್ನು ಗುರುತಿಸಿ ಶ್ರೇಷ್ಠವಾಗಿರ್ತಕ್ಕಂಥ ಪ್ರಶಸ್ತಿಯನ್ನು ಕೊಡ್ತಕ್ಕಂಥ ಕೆಲಸ ನಮ್ಮ ಸರ್ಕಾರದಿಂದ ಆಗಿದೆ. ಹೇಳಿದ್ರೆ ಆಡಳಿತದಲ್ಲಿ ಒಂದು ಪರಿವರ್ತನೆಯನ್ನು ತರತಕ್ಕಂಥ ಕ್ರಾಂತಿಕಾರಕ ಕಾರ್ಯ ನಮ್ಮ ಸರ್ಕಾರದಿಂದ ಆಗಿದೆ. ಹಾಗಾಗಿ ಇವತ್ತು ಜಗತ್ತಿನ ಎತ್ತರಕ್ಕೆ ಭಾರತ ಇರ್ತಾ ಇದೆ. 9 ವರ್ಷದಲ್ಲಿ ಒಂದೇ ಒಂದು ಭ್ರಷ್ಟಾಚಾರದ ಆರೋಪಗಳಿಲ್ಲದೆ ಭ್ರಷ್ಟಾಚಾರ ರಹಿತವಾಗಿರ್ತಕ್ಕಂಥ ಆಡಳಿತ, ಅಭಿವೃದ್ಧಿ ಕಾರ್ಯದ ಯೋಜನೆಗಳು, ಅಭಿವೃದ್ಧಿಯ ಮುಖಾಂತರ ಪರಿವರ್ತನೆ ಮಾಡತಕ್ಕಂಥ ಜಗತ್ತಿಗೆ ನಮ್ಮ ಶಕ್ತಿಯನ್ನು ತೋರಿಸುವಂಥ ಎಲ್ಲ ಕೆಲಸ ಕಾರ್ಯಗಳಾಗಿದ್ದಾವೆ. ಈಗ 9 ವರ್ಷ ನರೇಂದ್ರ ಮೋದಿ ಅವರ ಆಡಳಿತ ಅಭೂತಪೂರ್ವವಾಗಿರ್ತಕ್ಕಂಥ ಆಡಳಿತ ಇವತ್ತು ಜಗತ್ತು ಗುರುತಿಸ್ತದೆ, ಜಗತ್ತು ಗೌರವಿಸ್ತದೆ. ಈ ಕಾಲಘಟ್ಟದಲ್ಲಿ ವಿಶೇಷವಾಗಿ ದಕ್ಷಿಣ ಕನ್ನಡ ಜಿಲ್ಲೆಗೆ 38,000 ಕೋಟಿ ರೂಪಾಯಿಗಳು ಬಂದಿದ್ದಾವೆ. 38,000 ಕೋಟಿ ರೂಪಾಯಿಗಳು. ನಾನು ಬಾಕಿ ಉಳಿದಂಥ ಎಲ್ಲ ಅಂಶಗಳು ನಿಮ್ಗೆ ಇದರಲ್ಲಿ ಕೊಡ್ತಾನೆ. ಹೇಳಿದ್ರೆ ಬೈಫರ್ಕೇಶನ್ ಮಾಡಿದ್ರೆ ಬಹಳಷ್ಟು ಸಮಯ ಹಿಡಿಯುತ್ತೆ. ಒಟ್ಟು ಅಂದಾಜು ಮೊತ್ತಗಳನ್ನು ನಾ ಹೇಳ್ತಾ ಹೋಗ್ತೇನೆ. ನಡೀತಾ ಇದ್ದಾವೆ. BC ರೋಡಿಂದ ಅಡ್ಡಹೊಳೆವರೆಗೆ ಒಂದು ಕಾಮಗಾರಿ ನಡೀತದೆ. 2ನೇದು ಬಿಕಾರ್ನಕಟ್ಟೆಯಿಂದ ಸಾನೂರುವರೆಗಿನ ಕಾಮಗಾರಿ ನಡೀತಾ ಇದ್ದಾವೆ. ಕೂಳೂರು ಬ್ರಿಡ್ಜ್ ಸೇತುವೆ ಕಾಮಗಾರಿ ನಡೀತಾ ಇದ್ದಾವೆ. ನಂತೂರಿನ ಫ್ಲೈಓವರ್ ಟೆಂಡರ್ ಆಗಿದೆ, KPTಯ ಟೆಂಡರ್ ಆಗಿದೆ. ಅದ್ರ ಜೊತೆಗೆ BC ರೋಡಿಂದ ಪುಂಜಾಲಕಟ್ಟೆವರೆಗಿನ ದ್ವಿಪಥ ರಸ್ತೆ ಕಾಮಗಾರಿ ಮುಗಿದಿದೆ. ಬಾಕುಳೊಂದು ಟೆಂಡರ್ ಆಗಿ ಈಗ ಕಾಮಗಾರಿಗಳು ಪ್ರಾರಂಭ ಆಗಿದ್ದಾವೆ. ಸುಮಾರು 3,289 ಕೋಟಿ ರೂಪಾಯಿಗಳ ಕಾಮಗಾರಿ ನಡೀತಾ ಇದೆ. ಸಾಗರ ಮಾಲಾ ಯೋಜನೆ ಅಡಿಯಲ್ಲಿ 465 ಕೋಟಿಗಳ ಕೆಲಸ ಆಗ್ತದೆ. ನವಮಂಗಳೂರು ಅಭಿವೃದ್ಧಿಗೆ ಸುಮಾರು 1,081 ಕೋಟಿ ರೂಪಾಯಿಗಳು ನಡೀತಾ ಇದೆ. ಕುದುರೆಮುಖದ ಕಾರ್ಯಗಳು 997 ಕೋಟಿ ರೂಪಾಯಿಗಳು ನಡೀತಾ ಇದೆ. ಸುಮಾರು
PM ಗ್ರಾಮ ಸಡಕ್ನಲ್ಲಿ ಸುಮಾರು 250 ಕೋಟಿ ರೂಪಾಯಿಗಳು ಬಂದವೆ. ರೈಲ್ವೆ ಯೋಜನೆಯಲ್ಲಿ ಸುಮಾರು 1,000 ಕೋಟಿ ರೂಪಾಯಿಗಳು ಬಂದವೆ. MRPL ಅಭಿವೃದ್ಧಿಗೆ 2,506 ಕೋಟಿ ರೂಪಾಯಿಗಳು ಬಂದವೆ. MRPL 4ನೇ ಹಂತ ಅವತ್ತು ಪ್ರಧಾನಮಂತ್ರಿಗಳೇ ಬಂದು ಇಲ್ಲಿ ಶಿಲಾನ್ಯಾಸ ಮಾಡಿರ್ತಕ್ಕಂಥ NMPT ಮತ್ತೆ MRPL ಸುಮಾರು 1,500 ಕೋಟಿ ರೂಪಾಯಿಗಳ ಕಾಮಗಾರಿ ನಡೀತದೆ. ರಾಷ್ಟ್ರೀಯ ಹೆದ್ದಾರಿಯ ಸಬ್ ಡಿವಿಷನ್ಗೆ 1,036 ಕೋಟಿ ರೂಪಾಯಿಗಳು ಬಂದವೆ. CRF ನಿಧಿಯಿಂದ 132 ಕೋಟಿ ರೂಪಾಯಿ, ಪ್ರಧಾನಮಂತ್ರಿ ಗ್ರಾಮ ಸಡಕ್ಕಿಂದ 246 ಕೋಟಿ ರೂಪಾಯಿಗಳು ಬಂದವೆ. ಸಮಗ್ರ ಶಿಕ್ಷಣ ಅಡಿಯಲ್ಲಿ ಶಿಕ್ಷಣ ಬೇರೆ ಬೇರೆ ಒಟ್ಟು ಸುಮಾರು 300 ಕೋಟಿ ರೂಪಾಯಿಗಳು ಬಂದವೆ. ಅದರಲ್ಲಿ ಅಕ್ಷರದಾಸೋಹ ಮೀನುಗಾರಿಕಾ ಕಾಲೇಜಿನ ಅಭಿವೃದ್ಧಿಗೆ ಬೇರೆ ಬೇರೆ ರೂಸಾದ ಅಡಿಯಲ್ಲಿ ಒಟ್ಟು 300 ಕೋಟಿ ರೂಪಾಯಿಗಳು ಬಂದವೆ. ವಿದ್ಯುತ್ ದೀನದಯಾಳ್ ವಿದ್ಯುದೀಕರಣ ಯೋಜನೆ, ಸೌಭಾಗ್ಯ ಯೋಜನೆ, ಸಮಗ್ರ ವಿದ್ಯುತ್ ಯೋಜನೆ ಅಡಿಯಲ್ಲಿ ಸುಮಾರು 400 ಕೋಟಿ ರೂಪಾಯಿಗಳು ಬಂದವೆ. ಮಂಗಳೂರಿನ ಸ್ಮಾರ್ಟ್ ಸಿಟಿ ಕಾಮಗಾರಿಗೆ 1,152, ಅಮೃತ್ ಯೋಜನೆಯಲ್ಲಿ 195 ಕೋಟಿ ರೂಪಾಯಿಗಳು, ಸ್ವಚ್ಛ ಭಾರತ ಅಡಿಯಲ್ಲಿ 5 ಕೋಟಿ ರೂಪಾಯಿಗಳು ಬಂದವೆ. ಮಂಗಳೂರಿನ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಕಾಮಗಾರಿಗಳಿಗೆ 450 ಕೋಟಿ ರೂಪಾಯಿಗಳು ಬಂದವೆ. ರಾಷ್ಟ್ರೀಯ ಆರೋಗ್ಯ ಅಭಿಯಾನ, ಆಯುಷ್ ಆಸ್ಪತ್ರೆ, ಲೇಡಿಗೋಷನ್ ಆಸ್ಪತ್ರೆ, ವೆಲ್ನಾಕ್ ಆಸ್ಪತ್ರೆ, ಡಯಾಲಿಸಿಸ್ ಕೇಂದ್ರ ಎಲ್ಲವನ್ನ ಸೇರಿಸಿ ಸುಮಾರು 550 ಕೋಟಿ ರೂಪಾಯಿಗಳು ಬಂದವೆ. ಕೇಂದ್ರ ಸರ್ಕಾರದ ಯೋಜನೆಗಳು ಮುದ್ರಾ ಇರ್ಬೋದು, ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಇರ್ಬೋದು, ಮಾತೃವಂದನ ಇರ್ಬೋದು, ಪುರಸ್ಕೃತ ಯೋಜನೆಗಳಿರ್ಬೋದು, PMEGP ಸುಮಾರು 500 ಕೋಟಿ ರೂಪಾಯಿಗಳು ಅದರಲ್ಲಿ ಬಂದವೆ. ಮಂಗಳೂರಿನ ಈಗಾಗಲೇ ಗೇಲ್ ಸಂಸ್ಥೆಯ ಮುಖಾಂತರವಾಗಿ ಮನೆ ಮನೆಗಳಿಗೆ ಪೈಪ್ ಲೈನ್ ಜೋಡಿಸುವಂತ ಕೆಲಸ ಕಾರ್ಯಗಳಲ್ಲಿ ಸುಮಾರು 3,000 ಕೋಟಿ ರೂಪಾಯಿ. ಪ್ಲಾಸ್ಟಿಕ್ ಪಾರ್ಕ್ 3 ಯೋಜನೆಗಳು ಈಗಾಗಲೇ ಕಾರ್ಯ ಪ್ರಾರಂಭ ಆಗಿದ್ದಾವೆ. ಒಂದು ಮೀನುಗಾರಿಕಾ ಜಟ್ಟಿ ಸುಮಾರು 250 ಕೋಟಿ ರೂಪಾಯಿಗಳು, ಬಹಳ ವರ್ಷದ ಕಲ್ಪನೆ ಇರ್ತದೆ. ಇನ್ನೊಂದು ಕೋಸ್ಟ್ ಗಾರ್ಡ್ ಟ್ರೈನಿಂಗ್ ಸೆಂಟರ್ ಈಗಾಗಲೇ ಕಾಮಗಾರಿಗಳು ಪ್ರಾರಂಭ ಆಗಿದ್ದಾವೆ, ಕಾಮಗಾರಿ ನಡೀತಾ ಇದೆ, 1,000 ಕೋಟಿ ರೂಪಾಯಿ. ಇನ್ನೊಂದು ಪ್ಲಾಸ್ಟಿಕ್ ಪಾರ್ಕ್ ಪೂರ್ತಿಯಾಗಿರ್ತಕ್ಕಂಥ ಟೆಂಡರ್ಗಳು, 2 ಹಂತದ ಟೆಂಡರ್ಗಳು ಮುಗಿದಿದ್ದಾವೆ. ಶಿಲಾನ್ಯಾಸಕ್ಕೆ ದಿನ ಇಟ್ಟಿದ್ದೇವೆ, ಮಂತ್ರಿಗಳ ದಿನಾಂಕ ಆಗ್ತಾ ಇದ್ದೇವೆ. ಸುಮಾರು 1,000 ಕೋಟಿ ರೂಪಾಯಿಗಳಲ್ಲಿ ಅದಾಗುತ್ತೆ. ಈಗ ಪ್ರಾರಂಭದ ಹಂತದಲ್ಲಿ ಅದಕ್ಕೆ ಸುಮಾರು 67 ಕೋಟಿ ರೂಪಾಯಿಗಳು ಬಿಡುಗಡೆ ಆಗಿದೆ. ಜಲ್ ಜೀವನ್ ಮಿಷನ್ ಅಡಿಯಲ್ಲಿ 573 ಕೋಟಿ ರೂಪಾಯಿಗಳಾಗಿದ್ದಾವೆ. ಪರಿವರ್ತನೆ ಮಾಡತಕ್ಕಂಥ ಕೆಲಸ, ಒಂದು ಸುಂದರವಾಗಿರ್ತಕ್ಕಂಥ ರೈಲ್ವೆ ನಿಲ್ದಾಣವಾಗಿ ಪರಿವರ್ತನೆ ಮಾಡತಕ್ಕಂಥ ಕೆಲಸ ಕಾರ್ಯಗಳಿಗೆ ಈಗ ನಮ್ಮ ಸರ್ಕಾರ ಹೆಜ್ಜೆ ಇಟ್ಟಿದೆ. ಎಲ್ಲ ರಾಷ್ಟ್ರೀಯ ಹೆದ್ದಾರಿಗಳ ಕಾಮಗಾರಿಗಳಾಗ್ತಾ ಇದ್ದಾವೆ. ರೈಲ್ವೆ ಎಲೆಕ್ಟ್ರಿಫಿಕೇಶನ್ ಕಾಮಗಾರಿಗಳು ಕೊಂಕಣ ರೈಲ್ವೆ ಮುಗಿದಿದೆ. 2ನೇದು ಕೇರಳದಿಂದ ಮಂಗಳೂರಿಗೆ ಆಗಿದೆ. ಈಗ ಕಾಮಗಾರಿ ಪುತ್ತೂರಿಂದ 50 ಕಿಲೋಮೀಟರ್ ಬಾಕಿ ಇದೆ. ಸುಬ್ರಹ್ಮಣ್ಯದಿಂದ ಮೈಸೂರು ರಸ್ತೆಯಲ್ಲಿ 90 ಕಿಲೋಮೀಟರ್ಗಳು ಬಾಕಿ ಇದೆ. ಕಾಮಗಾರಿಗಳು ನಡೀತಾ ಇದೆ. 2025ಕ್ಕೆ ಆ ಕಾಮಗಾರಿಗಳು ಪೂರ್ತಿಯಾಗಿದೆ. ಒಂದೇ ಮಾತರಂ ಟ್ರೈನ್ ನಮಗೂ ಸ್ಯಾಂಕ್ಷನ್ ಆಗಿದೆ, ಮಂಗಳೂರು. ಆದರೆ ಎಲೆಕ್ಟ್ರಿಫಿಕೇಶನ್ ಸಮಸ್ಯೆಯಿಂದಾಗಿ ನಿಂತಿದೆ. ತಕ್ಷಣ ಅದಕ್ಕೋಸ್ಕರ ಇವತ್ತು ಎಲೆಕ್ಟ್ರಿಫಿಕೇಶನ್ ಕಾಮಗಾರಿಯನ್ನು ವೇಗ ತಗೊಂಡಿದೆ. ತಕ್ಷಣ ಕಾಮಗಾರಿ ಮುಗಿದ ಕೂಡಲೇ ಒಂದೇ ಮಾತರಂ ಟ್ರೈನ್ ಮಂಗಳೂರಿಗೆ. ಇನ್ನಷ್ಟು ರೈಲ್ವೆಯಲ್ಲಿ ಅಭಿವೃದ್ಧಿಪಡಿಸಬೇಕು ಅಂತ ಹೇಳ್ತಕ್ಕಂಥ ಹೊಸ ರೈಲ್ವೆ ನಿಲ್ದಾಣಗಳು ಹೊಸ ಪ್ರಾಜೆಕ್ಟ್ನ ಅಡಿಯಲ್ಲಿ ಬರ್ತಾ ಇದೆ. ಈಗಾಗಲೇ ಇಲ್ಲಿ ಅನುಮೋದನೆಗಳು ಸಿಕ್ಕಿದ್ದಾವೆ. ಬೆಂಗಳೂರಿಂದ ಮಂಗಳೂರಿಗೆ ಹೋಗುವಂತ ಇನ್ನೊಂದು ಬಹಳ ದೊಡ್ಡದಾಗಿರ್ತಕ್ಕಂಥ ಬೇಡಿಕೆ ಶಿರಾಡಿ ಘಾಟ್ನ ಟನಲ್ ಮಾಡಬೇಕು ಅನ್ನತಕ್ಕಂಥ ಬೇಡಿಕೆಗಳಿದ್ದಾವೆ. ಈಗಾಗಲೇ DPR ಆಗಿದೆ, ಪ್ಲಾನ್ ಆಗಿದೆ, ನಕ್ಷೆ ಎಲ್ಲ ಪೂರ್ಣ ಆಗಿ ಅಪ್ರೂವಲ್ಗೆ ಹೋಗಿದೆ. ಪರಿವರ್ತನೆಯ ಟನಲ್ ಅದರಲ್ಲಿ ಸುಮಾರು 3 ಕಡೆ ಟನಲ್ ಬರ್ತದೆ. ಬಾಕುಳದ ಫ್ಲೈಓವರ್ ಸಿಸ್ಟಮ್ ಅಲ್ಲಿ 2,500 ಕೋಟಿ ರೂಪಾಯಿಗಳ ಪ್ರಾಜೆಕ್ಟ್ ಅಪ್ರೂವಲ್ ಆಗಿದೆ. ಇಂದ 12,000 ಕೋಟಿ ಇತ್ತು ಪೂರ್ತಿ ಟನಲ್, ಈಗ ಬದಲಾವಣೆ ಆಗಿದೆ. 3 ಬಾಕಿ ಒಳ್ಳೆ ಡಿಸೈನ್ ನಲ್ಲಿ ಬಂದಿದೆ. ಅದು ಕೆಲವೇ ದಿನಗಳಲ್ಲಿ ಅದರ ಅಪ್ರೂವಲ್ ಸಿಗುತ್ತೆ. ಈಗಾಗಲೇ ಮಡಿಕೇರಿವರೆಗಿನ ಚತುಷ್ಪಥ ರಸ್ತೆಗಳ ಕಾಮಗಾರಿಗಳಿಗೆ ಅಪ್ರೂವಲ್ ಆಗಿದೆ. ಕುಶಾಲನಗರದವರೆಗೆ ಪ್ರಾರಂಭ ಆಗಿದೆ, ಬಾಕಿ ನಡೀತಿದೆ. ಮಡಿಕೇರಿಯಿಂದ ಮಾನಿವರೆಗೆ ಈಗಾಗಲೇ ಅನುಮೋದನೆಗೆ ಹೋಗಿದೆ. ಮಂಗಳೂರಿನಲ್ಲಿ ಒಂದು ಬೈಪಾಸ್ ರಸ್ತೆ ಕೇಳಿದ್ರು. ಬೈಪಾಸ್ ರಸ್ತೆ 2 ಕಾರಣಕ್ಕೋಸ್ಕರ ಡಿಸೈನ್ಗಳು ವ್ಯತ್ಯಾಸ ಆಯಿತು. ಇವತ್ತು ಆ ಬೈಪಾಸ್ ರಸ್ತೆಯ ಕಾಮಗಾರಿಗೂ ಅನುಮೋದನೆಗೆ ಹೋಗ್ತಾ ಇದೆ. ಸ್ವಲ್ಪ ಡಿಸೈನ್ ಪರಿವರ್ತನೆ ಆಗಿ ಆಗ್ತಾ ಇದೆ. ಕಾಂಪನ್ಸೇಷನ್ ಸಮಸ್ಯೆಗಳಿಂದಾಗಿ ಒಂದಷ್ಟು ವ್ಯತ್ಯಾಸಗಳಾಗ್ತವೆ ಡಿಸೈನ್ ನಲ್ಲಿ. ಹೀಗೆ ನಮ್ಮ ಜಿಲ್ಲೆಯಲ್ಲೂ ಪೋರ್ಟ್ನ ಅಭಿವೃದ್ಧಿಗೆ, ಏರ್ಪೋರ್ಟ್ನ ಅಭಿವೃದ್ಧಿಗೆ, ರೈಲ್ವೆ, ಹೈವೇ ಮತ್ತು ಹೊಸ ಪ್ರಾಜೆಕ್ಟ್ಗಳು
ಇವತ್ತು MRPL ಮೂರನೇ ಹಂತದ ಕಾಮಗಾರಿಗಳು, ಪ್ಲಾಸ್ಟಿಕ್ ಪಾರ್ಕ್ನ ಮುಖಾಂತರ ಹೊಸ ಒಂದು ಪ್ಲಾಸ್ಟಿಕ್ ಯೋಜನೆಗಳು, ಕೋಸ್ಟ್ ಗಾರ್ಡ್ನ ಮುಖಾಂತರವಾಗಿ ಟ್ರೈನಿಂಗ್ ಸೆಂಟರ್, ಇದಲ್ಲದೆ ನಮ್ಮ ಜಿಲ್ಲೆಯಲ್ಲಿ ವಿಶೇಷವಾಗಿ ಅಟಲ್ ಟಿಂಕರಿಂಗ್ ಲ್ಯಾಬ್ಗಳು ಕೊಡುವಂಥ ಕೆಲಸವನ್ನು ನಮ್ಮ ಸರ್ಕಾರ ಮಾಡಿತ್ತು. ಅಟಲ್ ಟಿಂಕರಿಂಗ್ ಲ್ಯಾಬ್ ಸುಮಾರು ನಮ್ಮ ಜಿಲ್ಲೆಯಲ್ಲಿ ಎಲ್ಲಿ ಬರ್ತಿರ್ತೀರಿ. ಪ್ಲಾಸ್ಟಿಕ್ ಪಾರ್ಕ್ 112 ಎಕರೆ ಪ್ರದೇಶ ಈಗಾಗಲೇ ಅಲ್ಲಿ ನಾವು ಮಾಡಲಿಕ್ಕೆ ಪ್ರಾರಂಭ ಆಗಿದೆ. ಮಂಗಳೂರು ಕೊಚ್ಚಿನ್ LPG ಗ್ಯಾಸ್ ಲೈನ್ ಪೈಪ್ ಲೈನ್ಗಳಾಗಿದ್ದಾವೆ. ಒಂದು ಅಟಲ್ ಇನ್ಕ್ಯುಬೇಷನ್ ಸೆಂಟರ್ ಸ್ಥಾಪನೆ ಮಲ್ಲಿಕಟ್ಟೆಯಲ್ಲಿ ಆಗಿದೆ. ಇನ್ನು ಸುಮಾರು 60 ಶಾಲೆಗಳಿಗೆ ಅಟಲ್ ಟಿಂಕರಿಂಗ್ ಲ್ಯಾಬ್ಗಳನ್ನು ನಮ್ಮ ಸರ್ಕಾರ ಕೊಟ್ಟಿದೆ. ಹೀಗೆ ನಮ್ಮ ಜಿಲ್ಲೆಯ ಒಟ್ಟು ಅಭಿವೃದ್ಧಿಗೆ ಪೂರಕವಾಗಿ ಈಗಾಗಲೇ 38,000 ಕೋಟಿ ರೂಪಾಯಿಗಳು ಬಂದವೆ. ಇನ್ನು ಸುಮಾರು 16,000 ಕೋಟಿ ರೂಪಾಯಿಗಳ ಯೋಜನೆಗಳು ಪ್ರಸ್ತಾವನೆ ಇದೆ. ಹೀಗೆ ಈ ವರ್ಷ ಸುಮಾರು 50,000 ಕೋಟಿ ರೂಪಾಯಿಗಳವರೆಗೆ ದಕ್ಷಿಣ ಕನ್ನಡ ಜಿಲ್ಲೆಗೆ ಕೇಂದ್ರ ಸರ್ಕಾರದ ಯೋಜನೆಗಳು ಬರ್ತವೆ. ಹೀಗೆ ನರೇಂದ್ರ ಮೋದಿಯವರ ಆಡಳಿತ ಒಂದು ಗ್ರಾಮ ಸ್ವರಾಜ್ಯದ ಪರಿಕಲ್ಪನೆಯನ್ನು ಗಂಧಿದ್ದ ಗ್ರಾಮ ಸ್ವರಾಜ್ಯದ ಪರಿಕಲ್ಪನೆಯಿಂದ ರಾಷ್ಟ್ರ ಪರಿವರ್ತನೆ ಅನ್ನತಕ್ಕಂಥ ಯೋಜನೆಗಳು. ಹಾಗಾಗಿ ಇವತ್ತು 14ನೇ 15ನೇ ಹಣಕಾಸು ಆಯೋಗದ ಅಡಿಯಲ್ಲಿ ಗ್ರಾಮ ಪಂಚಾಯತ್ಗಳಿಗೆ 1 ಕೋಟಿ ರೂಪಾಯಿ ಕೊಡ್ತಕ್ಕಂಥ ಪ್ರಯತ್ನಗಳು ನಮ್ಮ ಸರ್ಕಾರದಾಗಿದ್ದಾವೆ. ಜಲ್ ಜೀವನ್ ಮಿಷನ್ ಇಡೀ ದೇಶದ ಇತಿಹಾಸದಲ್ಲಿ ಮೊದಲ ಬಾರಿಗೆ ಮನೆ ಮನೆಗಳಿಗೆ ನಲ್ಲಿ ಕೊಡ್ತಕ್ಕಂಥ, ಮನೆ ಮನೆಗಳಿಗೆ ನೀರನ್ನು ಕೊಡ್ತಕ್ಕಂಥ ಪ್ರಯತ್ನ ನಮ್ಮ ಸರ್ಕಾರದ್ದಾಗಿದೆ. ಶೌಚಾಲಯಗಳಿಲ್ಲದೆ ಇರತಕ್ಕಂಥ ಪ್ರದೇಶಗಳಲ್ಲಿ ಬಡವರಿಗೆ ಶೌಚಾಲಯಗಳ ನಿರ್ಮಾಣದ ಕೆಲಸ ಕಾರ್ಯಕ್ರಮ ನಮ್ಮ ಕಡೆಯಿಂದಾಗಿದೆ. ಮನೆಗಳೇ ಇಲ್ಲದೆ ಇರತಕ್ಕಂಥವರಿಗೆ ಮನೆಗಳನ್ನು ಕೊಡ್ತಕ್ಕಂಥ ಪ್ರಕ್ರಿಯೆಗಳು ನಮ್ಮ ಸರ್ಕಾರದ್ದಾಗಿದೆ. ಯಾವ ಮನೆಗಳು ಹಿಂದೆ ಎಂಪಿಗಳ ಮನೆ ಬಾಗಿಲಿಗೆ 3 ಕಾರಣಕ್ಕೆ ಬರ್ತಿದ್ರು ಜನ. ಒಂದು ಪಾಸ್ಪೋರ್ಟ್ಗೆ, 2ನೇದು ಗ್ಯಾಸ್, 3ನೇದು ಟೆಲಿಫೋನ್ಗೆ. ಮೊದಲ ಬಾರಿಗೆ ಅಟಲ್ ಬಿಹಾರಿ ವಾಜಪೇಯಿ ಸರ್ಕಾರ ಇದ್ದಾಗ ಮೊಬೈಲ್ ಕ್ರಾಂತಿಗಳು ಮತ್ತು ಪರಿವರ್ತನೆ ಕಾರ್ಯಗಳು ಆಯ್ತು. ಅಲ್ಲಲ್ಲಿ STD ಬೂತ್ಗಳ ನಿರ್ಮಾಣ ಮಾಡ್ತಕ್ಕಂಥ, ಎಲ್ರಿಗೂ ಕೇಳಿದವರಿಗೆ ಫೋನ್ ಕನೆಕ್ಷನ್ ಕೊಡ್ತಕ್ಕಂಥ ಕೆಲಸ ಕಾರ್ಯಗಳು. ಇವತ್ತು ಡಿಜಿಟಲ್ ಕ್ರಾಂತಿಯ ಮುಖಾಂತರ ಹಳ್ಳಿಗಳಿಗೆ ಗ್ರಾಮ ಪಂಚಾಯತ್ಗಳಿಗೆ ಪೂರ್ತಿಯಾಗಿರ್ತಕ್ಕಂಥ ಡಿಜಿಟಲ್ ಮಾಡತಕ್ಕಂಥ ಕೆಲಸ ಕಾರ್ಯ ನರೇಂದ್ರ ಮೋದಿ ಅವರ ಕಾಲದಲ್ಲಿ ಆಗಿದೆ. 2ನೇದು ಗ್ಯಾಸ್ಗಳನ್ನು ಉಜ್ವಲದ ಮುಖಾಂತರವಾಗಿ ಅರ್ಜಿ ಇಲ್ಲದೆ ಮನೆಗಳಿಗೆ ತಲುಪಿಸುವಂತ ಕೆಲಸಗಳನ್ನು ನರೇಂದ್ರ ಮೋದಿ ಅವರ ಕಾಲಘಟ್ಟದಲ್ಲಿ ಆಗಿದೆ. ಇವತ್ತು ಪಾಸ್ಪೋರ್ಟ್ನಲ್ಲೂ ಸೇವಾ ಕೇಂದ್ರಗಳನ್ನು ತೆರೆಯುವುದರ ಮುಖಾಂತರ ಪ್ರತಿಯೊಬ್ಬರಿಗೂ ಅರ್ಜಿಗಳನ್ನು ಹಾಕತಕ್ಕಂಥ ಪ್ರಯತ್ನಗಳು ನಮ್ಮ ಸರ್ಕಾರದ್ದಾಗಿದೆ. ಹೀಗೆ ವಿಶೇಷವಾಗಿ 4 ರೀತಿಯ ಪರಿವರ್ತನೆಗಳನ್ನು ಮಾಡ್ತಾ ಸ್ವಾವಲಂಬಿ ಭಾರತ, ಸ್ವಾಭಿಮಾನಿ ಭಾರತ, ಸಾಂಸ್ಕೃತಿಕ ಭಾರತ ನಿರ್ಮಾಣ ಆಗಿದೆ. ಇದರ ಮುಖಾಂತರ ನರೇಂದ್ರ ಮೋದಿ ಅವರ ಆಡಳಿತದ ಮುಖಾಂತರವಾಗಿ ದೇಶದಲ್ಲಿ ಒಂದು ಅಭೂತಪೂರ್ವವಾಗಿರ್ತಕ್ಕಂತಹ ಭಾರತವನ್ನು ಎತ್ತರಕ್ಕೆ ಕೊಂಡೊಯ್ತಕ್ಕಂಥ ಕೆಲಸ ಸಂಕಲ್ಪಗಳು ನರೇಂದ್ರ ಮೋದಿ ಅವರಿಂದ ಆಗ್ತಾ ಇದೆ. ಇದರ ಜೊತೆಗೆ ನಮ್ಮ ಜಿಲ್ಲೆಯಲ್ಲೂ ಒಂದು ವಿಶೇಷವಾಗಿರ್ತಕ್ಕಂಥ ಯೋಜನೆಗಳನ್ನು ಜೋಡಿಸ್ತಕ್ಕಂಥ ಕೆಲಸ ಈ